ಕರ್ಣಕುಂಡಲ ಧಾರಣೆ ದೇವಿ ಸುತನ್ನೇ ಕರ್ಣಕುಂಡಲ ಧಾರಣೆ ತಟಿಲ ತಾಕಿದ ಕೋಮಲಾಂಗನೆ ಪಾಶ ಅಂಕುಶಧಾರಣೆ ನಿಟಿಲ ನೇತ್ರನ ದೇವಿ ಸುಧನೆ ಕರ್ಣಕುಂಡಲ ಧಾರಣೆ ತಟಿಲ ತಾಕಿದ ಕೋಮಲಾಂಗನೆ ಪಾಶ ಅಂಕುಶಧಾರಣೆ ಶರಣು ಸಿದ್ಧಿ ವಿನಾಯಕ ಶರಣು ಬುದ್ಧಿ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕವಾಹನ ಶರಣು ಶರಣು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ವಿಘ್ನರಾಜನ ಪಿರಿದು ಸಂಸ್ತುತಿಸೆ ಅಂಬುನಿಧಿಯ ಆತ್ಮದೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮುಡುದ ವರ್ಣಿಬೆರಿ ಕಥಾಮೃತವ ತರುಣಿಯರು ಬರಲಿದ್ದ ಭುವಿಯಲಿ ಹರನ ಗಣಗುಳಿಗಾಕ್ಯ ಧರ್ಮವ ಬೋಧಿಸುತ್ತ ಬಳಲಿ ಪಂಚಭೂತಗಳಿಂದ ಆವೃತವಾದಂತಹ ಈ ಪ್ರಪಂಚದಲ್ಲಿ ಸೃಷ್ಟಿಗೆ ಮೂಲ ಕಾರಣರಾದವಳು ಹೆಣ್ಣು. ಆದಿಯ ಕಾಲದಿಂದಲೇ ಆ ಸ್ತ್ರೀರೂಪವು ಆದಿಮಾಯೆ ಎಂಬಂತಹ ಹೆಸರಿನಿಂದ ಲೋಕಕ್ಕೆ ಗೋಚರಿಸಿ ಬ್ರಹ್ಮ, ವಿಷ್ಣು ಹಾಗೂ ಈಶ್ವರೆಂಬಂತಹ ಮೂರು ಶಕ್ತಿಗಳನ್ನು ಈ ಲೋಕಕ್ಕೆ ಪರಿಚಯಿಸಿತು. ಹುಟ್ಟಿದಂತಹ ಆ ಮಕ್ಕಳಿಗೆ ರಾಜಸ, ಸಾತ್ವಿಕ ಹಾಗೂ ತಾಮಸ ಗುಣಗಳನ್ನು ನೀಡುವುದರ ಮೂಲಕವಾಗಿ ಸೃಷ್ಟಿ, ಸ್ಥಿತಿ ಹಾಗೂ ಲಯದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ಆಜ್ಞೆ ಮಾಡಿ ಅಂತರ್ಧಾನಳಾಗಿದ್ದಾಳೆ. ಅಂತಹ ಸ್ತ್ರೀ ಶಕ್ತಿಯ ಆಜ್ಞೆಗೆ ಅನುಸಾರವಾಗಿ
ತ್ರಿಮೂರ್ತಿಗಳು ತಮ್ಮ ಕಾರ್ಯವನ್ನು ನೆರವೇರಿಸುವಂತಹ ಸಂದರ್ಭದಲ್ಲಿ ಆ, ಲೋಕದಲ್ಲಿ ಅನೇಕ ದುಷ್ಟ ಶಕ್ತಿಗಳು ಹುಟ್ಟಿಕೊಂಡು ಹ್ಮ್, ಸೃಷ್ಟಿಗೆ ಬಾಧಕವಾಗಿ ಪರಿಣಮಿಸಿದಾಗ ಹ್ಮ್, ಹರಿಯೇ ತಾನಾಗಿ ಮುಂದೆ ನಿಂತು ಹ್ಮ್, ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳನ್ನು ತಾನೊಬ್ಬನೇ ಮಾಡಬಲ್ಲೆ ಎಂಬಂತಹ ಸತ್ಯವನ್ನು ಲೋಕಕ್ಕೆ ಸಾರಿದ್ದಾನೆ. ಹ್ಮ್, ಅಂತಹ ಶ್ರೀಹರಿಯೇ ಹ್ಮ್, ಇಂದು ಹ್ಮ್, ನಮಗೆಲ್ಲ ಆಜ್ಞೆಯನ್ನು ನೀಡಿ ಹ್ಮ್, ಭೂಲೋಕದತ್ತ ಸಾಗುವಲ್ಲಿ ಆ, ನಾವು ಮುಂದೆ ಬಂದಿದ್ದೇವೆ. ಹ್ಮ್, ಹೆಮ್ಮೆಯಾಗುತ್ತದೆ ಹೇಳಿಕೊಳ್ಳುವುದಕ್ಕೆ. ಹ್ಮ್, ಸಾತ್ವಿಕ ಗುಣಭರಿತನಾದಂತಹ ಶ್ರೀಹರಿಯ ತನುಜೆಯರು ನಾವು 7 ಮಂದಿ ಎಂದು. ಆ, ನಮ್ಮ ಹುಟ್ಟಿಗೂ ಒಂದು ಕಾರಣ ಉಂಟು. ಹ್ಮ್, ಅದು ಈ ಲೋಕದಲ್ಲಿ ಯಾಗಾದಿ ಷಟ್ಕರ್ಮಗಳನ್ನು ಪ್ರೇರೇಪಿಸಿ ಹ್ಮ್, ಅದರ ಫಲವಾದಂತಹ ಹವಿಸ್ಸನ್ನು ಉಂಡು ಲೋಕಕ್ಕೆ ಮಳೆ ಬೆಳೆಯನ್ನು ನೀಡುವಂತಹ ದೇವೇಂದ್ರ, ಆ ದೇವೇಂದ್ರನ ವೈಭೋಗವನ್ನು ಕಂಡು ಹ್ಮ್, ಅಸೂಯೆಯಿಂದ ಆ, ಅದನ್ನು ತಾನು ಪಡೆಯಬೇಕೆಂಬುದಾಗಿ ದಾರಿಗಾಸುರನೆಂಬಂತಹ ದುಷ್ಟ ರಕ್ಕಸನೊಬ್ಬ ಸ್ವರ್ಗಕ್ಕೆ ಅಭಿಯೋಗ ನಡೆಸಿದನಂತೆ. ಆ, ದಾಳಿ ನಡೆಸಿದ ಆತ ದೇವೇಂದ್ರನನ್ನು ಸೋಲಿಸಿದಂತಹ ಸಂದರ್ಭದಲ್ಲಿ ಹ್ಮ್, ದುಃಖಿತನಾದಂತಹ ದೇವೇಂದ್ರ ಆ, ಕ್ಷೀರಸಾಗರಕ್ಕೆ ಬಂದು ಹ್ಮ್, ಶ್ರೀಹರಿಯಲ್ಲಿ ಮೊರೆ ಇಟ್ಟನಂತೆ. ಆ, ಆ ಸಂದರ್ಭ ಲೋಕಕ್ಷೇಮವನ್ನು ಬಯಸಿದಂತಹ ಶ್ರೀಮನ್ನಾರಾಯಣ ಆ, ತಾನೇ ಹೋಗಿ ಆ ರಕ್ಕಸನನ್ನು ಎದುರಿಸುತ್ತೇನೆ ಎಂಬುದಾಗಿ ಆಲೋಚಿಸಿದಾಗ ಆಲೋಚನೆಯ ಪ್ರಕಾರ ಎಲ್ಲವೂ ನಡೆಯಲಿಲ್ಲ. ಯುದ್ಧದಲ್ಲಿ ಕೈಸೋತ ಶ್ರೀಹರಿ ಕೇವಲ ಸೋಲಿನ ಬಗ್ಗೆ ದುಃಖಿತನಾದದ್ದಲ್ಲ, ಲೋಕ ವ್ಯವಹಾರವೇ ಏರುಪೇರಾಯಿತಲ್ಲ ಎಂಬ ಬಗ್ಗೆ ಚಿಂತೆಗೊಳಗಾದಂತಹ ಶ್ರೀಹರಿ ತನ್ನ ಕಣ್ಣುಗಳಿಂದ ಅಶ್ರುಬಿಂದುಗಳನ್ನು ತೊಡೆ ಮೇಲೆ ಉರುಳಿಸಿದನಂತೆ. ಆ ಅಶ್ರುಬಿಂದುಗಳಿಂದಲೇ ಹುಟ್ಟಿ ಬಂದವರು ನಾವೇ 7 ಮಂದಿ ಜಲದುರ್ಗೆಯರು. ಹುಟ್ಟಿದಂತಹ ನಮಗೆ ಯೋಗ್ಯವಾದಂತಹ ಹೆಸರನ್ನಿರಿಸಿದ್ದಾರೆ ನಮ್ಮಯ್ಯನಾದಂತಹ ಶ್ರೀಹರಿ. ಆ, ಭಗವತಿ, ಹ್ಮ್, ಪರಮೇಶ್ವರಿ, ರಾಜರಾಜೇಶ್ವರಿ, ಅನ್ನಪೂರ್ಣೇಶ್ವರಿ, ಭ್ರಮರಾಂಬಿಕೆ, ಕಾತ್ಯಾಯನಿ, ರಕ್ತೇಶ್ವರಿ ಎಂಬುದಾಗಿ ನಮ್ಮ 7 ಮಂದಿಗೆ ಹೆಸರನ್ನಿರಿಸಿದಂತಹ ನಮ್ಮಯ್ಯ ಆತನು ಮುಖವನ್ನು ನೋಡಿದಾಗ ಅಲ್ಲಿರುವಂತಹ ಕ್ಲೇಶವನ್ನು ಗಮನಿಸಿ ನಾವು ಪ್ರಶ್ನಿಸಿದ್ದುಂಟು. ಏನಿದು ತಾತ, ಏನಿದು? ಹ್ಮ್, ನಿಮ್ಮ ಮೋರೆ ಕಳಾಹೀನವಾಗಿದೆ ಎಂದು ಏನು ಬಂತು ಕುಂದು ಎಂಬುದಾಗಿ ಆ, ಉತ್ತರಿಸಿದನಲ್ಲ ನಮ್ಮಪ್ಪ. ಹೌದು, ಮಕ್ಕಳೇ, ದುಷ್ಟದಾನವನಾದಂತಹ ದಾರಿಗಾಸುರನ ಅಟ್ಟಹಾಸ ಮೇರೆ ಮೀರುತ್ತಾ ಇದೆ. ಹ್ಮ್, ಆತನನ್ನು ನಿಗ್ರಹಿಸುವುದಕ್ಕಾಗಿ ನಿಮ್ಮ ಸೃಷ್ಟಿಯಾಗಿದೆ ಎಂಬುದಾಗಿ ಹ್ಮ್, ಅಪ್ಪನಾಡಿದಂತಹ ಮಾತಿಗೆ ಪ್ರತಿಯೊಂದಲ್ಲ, ಮನದಲ್ಲಿದ್ದ ಅನುಮಾನವನ್ನು ಮಾತಿನ ರೂಪದಲ್ಲಿ ಹೊರಹಾಕಿದ್ದು ನಾವು ಹೌದು. ಹ್ಮ್, ಅಬಲೆಯವರು ನಾವು ಬಲಿಷ್ಠನಾದಂತಹ ಆತನನ್ನು ಎದುರಿಸುವುದು ಹೇಗೆ ಎಂಬುದಾಗಿ ಆ, ಆ ಸಂದರ್ಭದಲ್ಲಿ ಅಪ್ಪನಾಡಿದಂತಹ ಮಾತು, ಹ್ಮ್, ಶಕ್ತಿ ಯುಕ್ತಿಗಳೆರಡನ್ನೂ ಕೂಡ ನಿಮಗೆ ಒದಗಿಸಿದ್ದೇನೆ ಮಕ್ಕಳೇ. ಆ, ಶಕ್ತ್ಯಾಯುಧವನ್ನು ಒಬ್ಬೊಬ್ಬರಿಗೆ ನೀಡಿದ್ದೇನೆ. ಆ, ಯುಕ್ತಿಯನ್ನು ಉಪಯೋಗಿಸಿಕೊಂಡು ಆ ದುಷ್ಟದಾನವನ್ನು ತೆರೆಯಬೇಕು ನೀವು ಎಂಬುದಾಗಿ ಆ, ಕಾರಣ ಉಂಟು. ಹ್ಮ್, ಬ್ರಹ್ಮನಿಂದ ವರರೂಪವಾಗಿ ಶ್ರೀಚಕ್ರವೊಂದನ್ನು ಆತ ಪಡೆದಿದ್ದಾನಂತೆ. ಆ, ಅದು ಆತನ ಕೈಯಲ್ಲಿ ಇರುವವರೆಗೆ ಆತನಿಗೆ ಸೋಲಿಲ್ಲವಂತೆ. ಹ್ಮ್, ಆದ್ದರಿಂದ ಮೊದಲಾಗಿ ಆ ಶ್ರೀಚಕ್ರವನ್ನು ನಿಮ್ಮ ವಶಪಡಿಸಿಕೊಂಡು ಮತ್ತೆ ಆ ದಾನವನನ್ನು ಕೊಲ್ಲಿ ಎಂಬುದಾಗಿ ಹ್ಮ್, ಅಪ್ಪ ಹೇಳಿದಂತಹ ಮಾತು ಆ, ಜನಕನ ಆಜ್ಞೆ ಶಿರೋಧಾರಿ ಎಂಬುದಾಗಿ ತಿಳಿದು ಆ, ಇಳಿದು ಬಂದಿದ್ದೇವೆ ಈ ಧರೆಗೆ. ಆ, ಬರುವಂತಹ ಸಂದರ್ಭದಲ್ಲಿ ಆ, ಮಾರ್ಗ ಮಧ್ಯದಲ್ಲಿ ಆ, ದೀರ್ಘದೇಹಿಯೊಬ್ಬ ನಮಗೆ ಕಾರಣ ಸಿಕ್ಕಿದ. ಆ, ಆಳವಾದ ನಿದ್ರೆಯಲ್ಲಿದ್ದಂತಹ ಆತನನ್ನು ಎಚ್ಚರಿಸಿ ವಿಚಾರಿಸಿದಾಗ ಆತ ತನ್ನ ಪರಿಚಯವನ್ನು ಹೇಳಿಕೊಂಡ. ಧರೆಯ ಧರ್ಮವನ್ನು ಉಳಿಸಲೋಸುಕವಾಗಿ ಹರನಗಣ ಗುಳಿಗಾಕ್ಯ ನಾನು ಈ ಭೂಮಿಗೆ ಬಂದಿದ್ದೇನೆ ಎಂಬುದಾಗಿ. ಹಾಗಾದರೆ ಮುಂದೆ ದುಷ್ಟದಾನವನನ್ನು ತರೆಯುವುದಕ್ಕಾಗಿ ಈತನ ಸಹಕಾರ ನಮಗೆ ಅಗತ್ಯ ಎಂಬುದಾಗಿ ತಿಳಿದು ಆತನನ್ನು ಒಡಗೂಡಿಕೊಂಡು ಮುಂದಕ್ಕೆ ಹೋಗುವಂತಹ ಸಂದರ್ಭ ಅದು ಕಾಣುತ್ತಾ ಇದೆ. ಶೋಣಿತಾಪುರದ ಹೊರವಲಯ, ಶೋಣಿತಾ ನಗರವನ್ನು ಕೇಂದ್ರವಾಗಿರಿಸಿಕೊಂಡು ಆಳುತ್ತಿರುವಂತಹ ದಾರಿಗಾಸುರ ಆತನಲ್ಲಿರುವಂತಹ ಶ್ರೀಚಕ್ರವನ್ನು ವಶಪಡಿಸಿಕೊಳ್ಳುವುದು ಹೇಗೆ ಎಂಬುದಾಗಿ 7 ಮಂದಿ ಆಲೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಹೊಳೆದದ್ದೊಂದು, ಭಗವತಿಯಾದಂತಹ ನಾನೇ ಹೇಳಿದೆ,
ಈ ಸಂದರ್ಭದಲ್ಲಿ ರೂಪವನ್ನ ಮಾರ್ಪಡಿಸಿಕೊಂಡು ವಯೋವೃದ್ಧೆಯ ರೂಪದಲ್ಲಿ ನಾನಾತನ ಅರಮನೆಗೆ ಹೋಗುತ್ತೇನೆ, ಹೇಗಾದರೂ ಮಾಡಿ ಆ ಚಕ್ರವನ್ನು ನನ್ನ ವಶಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ ಎಲ್ಲರಿಗೂ ಸಮಾಧಾನವನ್ನು ಹೇಳಿದ್ದೇನೆ. ನಾನು ಹಿಂಬರುವಂತಹ ನಿರೀಕ್ಷೆಯಲ್ಲಿರಿ ಎಂಬುದಾಗಿ ಮಾತು ಕೊಟ್ಟಿದ್ದೇನೆ. ನಡೆಯುತ್ತೇನೆ, ನೋಡೋಣ ದಾರಿಕ. ಭಕ್ತಿಯೊಳು ಪೂಜಿದುತ್ತ ಚಕ್ರವ ಮತ್ತೆ ಕಾಣದೆ ಕೇಳ್ದ ಸತಿಯೊಳು ವ್ಯಗ್ರನಾಗಿಯೇ ಆ ಜನ್ಮನೇ ಜಾಯತೆ ಜಂತು ಕರ್ಮಣೇ ದ್ವಿಜಃ. ಪ್ರಾಜ್ಞರ ಮಾತು. ಹುಟ್ಟುತ್ತಾ ಪ್ರತಿಯೊಂದು ಜೀವರಾಶಿಯೂ ಕೂಡ ಸಾಮಾನ್ಯ ಜಂತುವೇ ಆಗಿರ್ತಾನೆ. ದೊರೆಯಬಹುದಾದಂತಹ ಸಂಸ್ಕಾರ ಏನಿದೆ, ಪಡೆಯಬಹುದಾದಂತಹ ವಿದ್ಯೆ ಏನಿದೆ, ಸಾಧನಾ ಕ್ಷೇತ್ರವಾದಂತಹ ಈ ಕರ್ಮಭೂಮಿಯಲ್ಲಿ ಸಾಧನೆಯ ಮೂಲಕ ಸಾಧಿಸಿ ಅತ್ಯುನ್ನತವಾದಂತಹ ಪದವಿಯನ್ನು ಪಡೆಯುವುದಕ್ಕಾಗುತ್ತದೆ. ಹಾಗಾಗಿಯೇ ಈ ಕರ್ಮಭೂಮಿಯನ್ನು ಸಾಧನಾ ಕ್ಷೇತ್ರ ಅಂತ ಹೇಳಿ ತಿಳಿದವರು ಕರೆದರು. ಯಾಕಂದೆ ನಾನು ಈ ಮಾತನ್ನು? ನನ್ನ ಹುಟ್ಟು ಹಾಗೆ, ನನ್ನ ಬದುಕು ಹಾಗೆ. ಎಲ್ಲೋ ಹುಟ್ಟಿದೆ, ಹೇಗೋ ಬದುಕಿದೆ ನಾನು. ತಂದೆ ಯಾರು, ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ಅನಾಥ ಶಿಶುವಾಗಿದ್ದಂತಹ ನನ್ನನ್ನು ಯಾರೋ ಒಬ್ಬಾಕೆ ಕರುಣೆ ತೋರಿ ತನ್ನ ಎದೆಯ ಹಾಲನ್ನು ಕೊಟ್ಟು ಸಾಕಿದಳಂತೆ, ಸಲಹಿದಳಂತೆ, ಬಾಳಿ ಬದುಕುವಂತೆ ನನಗೆ ಅನುಗ್ರಹವನ್ನು ಮಾಡಿದವಳಿದ್ದಾಳೆ ಆ ಮಹಾತಾಯಿ. ಹಾಗೆಯೇ ಇನ್ನೊಬ್ಬರ ಕೈಗೂಸಾಗಿ ಕಂಡವರಲ್ಲಿ ಕಾಡಿ ಬೇಡಿ ಬಾಳಿ ಬದುಕಿದ ನಾನು ಬದುಕಲ್ಲೇನಾದರೂ ಸಾಧಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದೆ. ದಾರಿಯಲ್ಲಿ ಸಿಕ್ಕಿದ ಮಗು ನಾನು, ದಾರಿಕಾ ಅಂತ ನನ್ನನ್ನು ಕರೆದರು. ಜನಗಳು ಕರೆದದ್ದು ಹಾಗೆ, ಸಾಕಿದ ತಾಯಿ ಕರೆದದ್ದು ಹಾಗೆ. ನನ್ನಲ್ಲಿದ್ದಂತ ಛಲ, ನನ್ನಲ್ಲಿದ್ದಂತ ಬಲ, ಸಾಧಿಸಬೇಕೆನ್ನುವಂತ ಹಂಬಲ, ಇದನ್ನು ಕಂಡಂತಹ ಅಸುರ ಗುರು ಶುಕ್ರಾಚಾರ್ಯರು ಕರೆದು ನನಗೆ ಉಪದೇಶ ಮಾಡಿದರು. ಬೇಕಾದಂತಹ ವಿದ್ಯೆಯನ್ನು ನೀಡಿದರು. ಶೋಣಿತಾಪುರ ಅನಾಥವಾಗಬಾರದು, ಅಸುರ ಕುಲದ ಉದ್ಧಾರವಾಗಬೇಕು, ಅಸುರ ಕುಲ ಬೆಳಗಬೇಕು ನಿನ್ನಿಂದಂತ ಹೇಳಿ ಅಸುರ ಕುಲಕ್ಕೆ ನಾಯಕನನ್ನಾಗಿ ಮಾಡಿ ಶೋಣಿತದ ಪಟ್ಟವನ್ನೇರಬೇಕು ಅಂತ ಸೂಚನೆ ಮಾಡಿದರು. ಹಾಗೆ ಮುತ್ತಿನ ಕಿರೀಟವನ್ನು ಹೊತ್ತಂತಹ ನಾನು ಶೋಣಿತದ ಪಟ್ಟವನ್ನಡರಿ ಅಲ್ಲಲ್ಲಿ ಚದುರಿದ್ದಂತಹ ಅಸುರ ಸೇನೆ, ಅಸುರರೆಲ್ಲರನ್ನು ಒಟ್ಟುಗೂಡಿಸಿದೆ ನಾನು. ಈ ಅಸುರರಿಗೆ ಇರುವಂತಹ ಹಗೆ ಏನು ಅಂತ ಹೇಳಿದ್ರೆ ಅದು ದಾಯಾದ್ಯ ಮತ್ಸರ. ಚಿಕ್ಕವ್ವೆಯ ಮಕ್ಕಳಾದಂತಹ ದೇವತೆಗಳು ದೇವಲೋಕದ ಸಂಪತ್ತನ್ನು ಅನುಭವಿಸುತ್ತಾ ಭೋಗ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಬಾಳುತ್ತಾ ಇದ್ದಾರೆ, ಬದುಕುತ್ತಾ ಇದ್ದಾರೆ.
ಅದನ್ನು ಪಡೆಯಬೇಕು ಅಂತ ನಮ್ಮ ಅಸುರ ಪಡೆಯ ಆಶೆ. ಆ, ನನ್ನ ಮೇಲೆಯೇ ಕೇಂದ್ರೀಕೃತವಾಗಿದ್ದಂತ ಆಶೆ ಆ, ಅದು ಮೊಳಕೆಯೊಡೆಯುವುದು ಹೆಮ್ಮರವಾಯಿತು. ಇನ್ನೇನು ಹೂ ಬಿಟ್ಟು ಕಾಯಿ ಬಿಟ್ಟು ಫಲವಾಗುವಂತಹ ಸನ್ನಿವೇಶ ನಿರ್ಮಾಣವಾಯಿತು. ಆ, ಕೇವಲ ದೈಹಿಕ ಬಲ, ಆ, ಮನೋಬಲ ಹೊಂದಿದ್ರೆ ಸಾಲದು, ದೈವ ಬಲ ಬೇಕು ಆ, ದೇವಲೋಕವನ್ನು ವಶಪಡಿಸಬೇಕೆಂದರೆ. ಹ್ಮ್, ಹಾಗಾಗಿ ಗುರುಪದೇಶ, ಹಿರಿಯರ ಉಪದೇಶ ಅದೆಲ್ಲವನ್ನು ಮನನ ಮಾಡಿಕೊಂಡಂತಹ ನಾನು ಹ್ಮ್, ಕಾನನ ಮಧ್ಯೆ ಸೇರಿ ಶುಚಿರ್ಭೂತನಾಗಿ ಪಂಚಾಗ್ನಿಯ ಮಧ್ಯೆ ಆ, ಸಹಸ್ರ ವರ್ಷಗಳ ಪರ್ಯಂತ ಆ, ಘೋರವಾದಂತಹ ತಪಸ್ಸನ್ನಾಚರಿಸಿದೆ. ಹ್ಮ್, ತಪಸ್ಸಿನ ಫಲವ ಎನ್ನುವಂತೆ ತ್ರಿಮೂರ್ತಿಗಳಲ್ಲೊಬ್ಬನಾದಂತಹ ಬ್ರಹ್ಮದೇವ ಆ, ನನ್ನ ತಪಸ್ಸಿಗೆ ಮೆಚ್ಚಿ ಆ, ಒಲಿದು ಪ್ರತ್ಯಕ್ಷನಾದ. ಆ, ಬೇಕಾದ ವರ ಬೇಡು ಅಂತ ಕೇಳಿಕೊಂಡ. ಆ, ಮರಣವೇ ಬಾರದ ವರ ಬೇಕು ಅಂತ ಕೇಳಿದ. ಆವಾಗ ಆ, ನಮಗೂ ಕೂಡ ಒಂದು ಕಾಲಕ್ಕೆ ಅಂತ್ಯ ಇದೆ, ಬ್ರಹ್ಮನಿಗೂ ಕೂಡ ಆ, ಮರಣವೇ ಇಲ್ಲದೆ ಇರುವಂತಹ ವರ ಕೊಡುವಂತಹ ಹಕ್ಕು ನನಗಿಲ್ಲ. ಕರ್ಮಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವರಾಶಿ ಇಂದಲ್ಲ ನಾಳೆ ಸಾಯಲೇಬೇಕು ಮಗನೇ ಅಂತ ಹೇಳಿದ. ಹ್ಮ್, ನಾನು ಯೋಚನೆ ಮಾಡಿದೆ, ಆ, ದೇವತೆಗಳೆಲ್ಲ ಇಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಏನು? ಆ, ಅದು ಶ್ರೀಹರಿ. ಆ, ಶ್ರೀಹರಿ ಮೆರೆಯುವುದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದರೆ ಅವನ ಕೈಯಲ್ಲಿರುವಂತಹ ಸುದರ್ಶನ ಎನ್ನುವಂತಹ ಮಹಾಚಕ್ರ. ಆ, ಅದರಿಂದಾಗಿಯೇ ರಕ್ಕಸರೆಲ್ಲರನ್ನು ತರೆದಿದ್ದಾನೆ. ಅದಕ್ಕೂ ಅತೀತವಾದ, ಅದಕ್ಕಿಂತಲೂ ವಿಭಿನ್ನವಾದ, ಅದಕ್ಕಿಂತಲೂ ಶಕ್ತಿಶಾಲಿಯಾದಂತಹ ಬಲವನ್ನು ಪಡೆಯಬೇಕು, ಯೋಗ್ಯತೆಯನ್ನು ಗಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಂತಹ ನಾನು ಆ, ತ್ರಿಮೂರ್ತಿಗಳಿಂದ ಮರಣ ಬಾರದೆ ಹೋಗಲಿ, ದೇವತೆಗಳಿಂದ ಸೋಲಿಲ್ಲದೆ ಹೋಗಲಿ, ಹ್ಮ್, ಈ ರೀತಿಯ ವರವನ್ನು ಪಡೆದ ನಾನು. ಮಾತ್ರವಲ್ಲ, ಅಯ್ಯೋ ನಿಜರಿಂದ ಮರಣವಿಲ್ಲದೆ ಹೋಗಲಿ ಎನ್ನುವ ವರವನ್ನೂ ಪಡೆದ ನಾನು. ಆ, ಹಾಗಾಗಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಂದ ನನಗೆ ಮರಣ ಇಲ್ಲ ಅಂತಾಯಿತು. ಆ, ಜೊತೆಗೆ ಶ್ರೀಹರಿಯ ಸುದರ್ಶನ ಚಕ್ರಕ್ಕಿಂತಲೂ ಅತೀತವಾದಂತಹ ಮಹಾನ್ ಶಕ್ತಿಯಾದಂತಹ ಶ್ರೀಚಕ್ರವನ್ನು ದಯಪಾಲಿಸಬೇಕು ಅಂತ ನಾನು ಬೇಡಿದೆ, ಕಾಡಿದೆ. ಹ್ಮ್, ಹಾಗೆ ಶ್ರೀಚಕ್ರವನ್ನು ದಯಪಾಲಿಸಿದ. ಆ, ಜೊತೆಯಲ್ಲೊಂದು ಮಾತು ಸೇರಿಸಿಬಿಟ್ಟ ಬ್ರಹ್ಮ. ಆ, ಕೊಡಬೇಕಾದ್ದನ್ನು ಕೊಡಬೇಕು ಶ್ರೀಚಕ್ರಕ್ಕೆ. ಆ, ತ್ರಿಕಾಲಗಳಲ್ಲಿ ಪೂಜೆಯಾಗಬೇಕು, ಆ, ಅನವರ್ತ ಅರ್ಪಿಸಬೇಕು, ಭಕ್ತಿಯಿಂದ ಸ್ತುತಿಸಬೇಕು, ಆಗ ನಿನಗೆ ಅನುಗ್ರಹವಾಗುತ್ತದೆ. ಶ್ರೀಚಕ್ರ ಎಲ್ಲಿಯವರೆಗೆ ನಿನಗೆ ಅನುಗ್ರಹ ರೂಪವಾಗಿ ಇರ್ತದೋ ಅಲ್ಲಿಯವರೆಗೆ ಮರಣ ಇಲ್ಲ ಅಂತ ಹೇಳಿದ. ಹಾಗೆ ಅನುಗ್ರಹಿತನಾಗಿ ಶ್ರೀಚಕ್ರವನ್ನು ಪಡೆದು ಶೋಣಿತಕ್ಕೆ ಬಂದಂತಹ ನಾನು ಆ, ದೇವರ ಕೊನೆಯಲ್ಲಿ ಇಟ್ಟು ಅನವರತವು ತ್ರಿಕಾಲ ಪೂಜಿಸುತ್ತಾ ಬಂದವ. ಆ, ಇನ್ನೇನು ದಿಗ್ವಿಜಯ ಆಗಬೇಕು ಅಂತ ಹೇಳಿ ದೇವಲೋಕಕ್ಕೆ ಆ, ಅಸುರ ಪಡೆಯೆಲ್ಲವನ್ನು ಒಟ್ಟು ಸೇರಿಸಿ ಆ, ಹೊರಟೆ ನಾನು ಸೇನಾ ಸಮೇತವಾಗಿ. ಆ, ಬಂದವರೆಲ್ಲರನ್ನು ಸೋಲಿಸಿದೆ. ಆ, ಆರಂಭಿಸಕ್ಕೆ ಸಿಕ್ಕಿದವನೇ ಅಗ್ನಿ. ಕೇಳಿದ, ಅಗ್ನಿ ಮುಖದಿಂದಲೇ ಕೊಡಬಹುದಾದಂತಹ ಯಾವ ಹವಿರ್ಭಾಗ ಇದೆ ಆ, ಅವುಗಳಿಂದಲೇ ದೇವತೆಗಳೆಲ್ಲ ಬಲಾನ್ವಿತರಾದದ್ದು. ಆ, ಅಂತಹ ಅಗ್ನಿಯನ್ನೇ ಸೋಲಿಸಬೇಕು, ಆ, ಅವನ ಸತ್ವವನ್ನೇ ಇಂಗಿಸಬೇಕು ಎನ್ನುವುದಕ್ಕಾಗಿ ಅವನನ್ನೇ ಹೆಡೆಮುರಿ ಕಟ್ಟಿದೆ. ಇನ್ನು ಹವಿರ್ಭಾಗ ದೇವತೆಗಳಿಗೆ ಸಲ್ಲುವುದಕ್ಕೆ ಹೇಗೆ ಸಾಧ್ಯ? ಅವರು ಬೆಳೆಯುವುದಕ್ಕೆ ಹೇಗೆ ಸಾಧ್ಯ? ದೇವತೆಗಳೆಲ್ಲ ಸ್ವತಂತ್ರ ಕಾಲಕ್ಕೆ ಆ, ದೇವತೆಗಳ ಪಕ್ಷಪಾತಿಯಾದಂತಹ ಶ್ರೀಹರಿ ಬಂದ ಸುದರ್ಶನಧಾರಿಯಾಗಿ ಶಾರಂಗಧರನಾಗಿ ಆ, ಬಂದಂತಹ ಹರಿಯನ್ನು ನಿಗ್ರಹಿಸದೆ ನನ್ನದ್ದಾದಂತಹ ಶ್ರೀಚಕ್ರದ ಮುಂದೆ ಅವನ ಕೈ ಸಾಗಲಿಲ್ಲ. ಆ, ದೇವಲೋಕರನ್ನ ವಶವಾಯಿತು. ಆ, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಆ. ಪುರಗಸಿದ್ಧ ಸಾಧ್ಯರೆಲ್ಲರೂ ಕೂಡ ನನ್ನನ್ನು ಒಪ್ಪಿಕೊಂಡ್ರು, ನಾಯಕ ಅಂತ ಹೇಳಿಕೊಂಡು ಆ. ಶರಣಾಗತರನ್ನು ಪೊರದೆ ಆ, ಹೆಡೆ ಎತ್ತಿ ನಿಂತಹ ನಾಗಳನ್ನು ಮೆಟ್ಟಿದೆ. ಆ, ಈ ರೀತಿಯಾಗಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಹ್ಮ್, ಅಸಮ ಸಾಮ್ರಾಜ್ಯದ ಸಾಮ್ರಾಟನಾಗಿ ಇವತ್ತು ಈರೇಳು ಲೋಕದಲ್ಲಿ ಚಕ್ರವರ್ತಿಯಾಗಿ ಬರೆಯುತ್ತಾ ಇದ್ದೇನೆ. ಶೋಣಿತದ ಈ ದಾರಿಕಾಸುರ. ಹೆಮ್ಮೆ ಇದೆ, ನನಗೆ ಹೆಮ್ಮೆ ಇದೆ. ಆ, ರಂಭಾಮಣಿ ಎನ್ನುವಂತಹ ತರುಣಿಯೋರ್ವಳನ್ನು ಮದುವೆಯಾಗಿ ಆ, ಸಾಂಸಾರಿಕ ಸುಖವನ್ನು ಕೂಡ ನಾನು ಅನುಭವಿಸಿದವ. ಆ, ನನ್ನದ್ದಾದ ನಿತ್ಯ ನೈಮಿತ್ತಿಕ ಕಾರ್ಯಗಳಲ್ಲಿ ಆ. ಅವಳು ಕೂಡ ಸಹಕಾರಿಯಾಗಿಯೇ ಇದ್ದಾಳೆ. ಆ, ಹೀಗೆ ನನ್ನ ಬದುಕು ವಿಸ್ತಾರವಾಗಿ ಸಾಗುತ್ತಾ ಮುಂದೆ ಬಂತು. ಪ್ರತಿನಿತ್ಯದಂತೆ ಆ, ಶ್ರೀಚಕ್ರವನ್ನು ಪೂಜಿಸಿ ಅದರ ಅನುಗ್ರಹವನ್ನು ನಾನು ಪಡೆಯಬೇಕು. ಆ, ಸಂಧ್ಯಾವಂದನೆ ಮಾಡಬೇಕು.
ಆ, ಹಾಗಾಗಿ ಮಡದಿಗೆ ಪೂಜೆಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವಂತ ಹೇಳಿ ಆ, ಹರಿಯುತ್ತಿರುವಂತಹ ಸಲಿಲದ ಕಡೆಗೆ ಬಂದು ಆ, ಮಿಂದು ಶುಚಿರ್ಭೂತನಾಗಬೇಕು ಅಂತ ಹೇಳಿ ಅರಮನೆಯಿಂದ ಹೊರಟೆ ನಾನು. ಆ. ಹೊರಟು ಇನ್ನೆಷ್ಟು ಸ್ವಲ್ಪ ಬರಬೇಕಿದ್ರೆ ಆ, ನಮ್ಮ ಅರಮನೆಯ ಅಂಗಳ ಕಳೆದು ಮುಂದೆ ಬರುವಾಗ ಹಸಿವು ಹಸಿವು ಎನ್ನುವಂತಹ ಧ್ವನಿ ಕೇಳಿತು. ಆ, ಯಾರು ಅಂತ ನೋಡುತ್ತೇನೆ, ವೃದ್ಧೆ ಹ್ಮ್, ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದು ಹ್ಮ್, ಹಸಿವು ಎಂದು ಕೂಗುತ್ತಾ ಇದ್ದಾಳೆ. ಆ, ದಾರಿಕನ ಈ ಶೋನಿತಾಪುರದಲ್ಲಿ ಹಸಿವು ಎನ್ನುವಂತ ಶಬ್ದ ಕೇಳಬಾರದು ನನಗೆ. ಆ, ಯಾರಿಗೂ ಉಣ್ಣುವುದಕ್ಕೆ ಇಲ್ಲ ಅಂತ ಆದದ್ದಿಲ್ಲ ಈ ತನಕ. ಹ್ಮ್. ಯಾಕೆ ಹೀಗೆ ಅಂತ ಹೇಳಿ ನಿಂತು ಪ್ರಶ್ನಿಸಿದರೆ, ಬಹಳ ದಿವಸ ಆಯಿತು, ಆ. ನನಗೆ ಅನ್ನ ಬೇಕು ಅಂತ ಕೇಳಿದ್ರು. ಆ, ಎಲ್ಲೆಲ್ಲಿ ಯಾಕೆ ನೀನು ಅನ್ನವನ್ನು ಉಣ್ಣಬೇಕು? ಹ್ಮ್, ನಮ್ಮ ಅನ್ನ ಛತ್ರ ಇದೆ, ಅಲ್ಲಿಗೆ ಹೋಗು ಅಂತ ಹೇಳಲಿಲ್ಲ ನಾನು. ಆ, ನನ್ನ ಅರಮನೆಗೆ ಹೋಗು, ಹ್ಮ್, ನನ್ನ ಧರ್ಮಪತ್ನಿಯಾದಂತಹ ರಂಭಾಮಣಿಯೇ ಬಡಿಸ್ತಾಳೆ, ಆ, ಬೇಕಾದಷ್ಟು ಉಣ್ಣು ಅಂತ ನಾನು ಹೇಳಿದೆ. ಆ, ಅದಕ್ಕೂ ಕಾರಣ ಉಂಟು. ಹ್ಮ್. ಹಾಗೆ ಹೇಳುವುದಕ್ಕೆ ಕಾರಣ ಇದೆ. ಆ, ಪರಿಚಯಿಸ್ತಾ ನನ್ನ ಮುಖ ನೋಡಿ ಒಂದು ಮಾತು ಹೇಳಿಬಿಟ್ಲು. ಏನು? ನಿನ್ನನ್ನು ಎಲ್ಲ ನೋಡದ ಹಾಗುಂಟು ಮಗು ಅಂತ ಹೇಳಿದ್ಲು. ಹ್ಮ್, ಆಮೇಲೆ ನನ್ನ ಜೀವಿತದ ಕಥೆಯನ್ನು ಹೇಳುತ್ತಾ ದಾರಿಯಲ್ಲಿ ಸಿಕ್ಕಿದ ಮಗು ದಾರಿಕಾ ಅಂತ ಹೆಸರಿಟ್ಟು ನಾನು ಸಾಕಿ ಸಲಹಿದೆ, ನಿನ್ನ ಸಾಕು ತಾಯಿ ನಾನು ಅಂತ ಹೇಳಿದಾಗ ನನ್ನ ಮನಸ್ಸು ಕರಗಿ ಹೋಯಿತು. ಆ, ಎಂತಹ ಒಂದು ವಿಚಿತ್ರ ನೋಡಿ. ಹ್ಮ್, ತಾಯಿ ಯಾರು ಅಂತ ಕಾಣಲಿಲ್ಲ, ಹೆತ್ತ ತಾಯಿ ಅಂತ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ತನ್ನ ಎದೆಯ ಹಾಲು ಕೊಟ್ಟು ಸಾಕಿ ಸಲಹಿದಂತ ತಾಯಿಯನ್ನು ಕಂಡಾವಾಗ ಮಮ್ಮಲ ಮರುಗಿದೆ, ಬಾಚಿ ತಬ್ಬಿ ಹಿಡಲು ನನ್ನ ತಲೆಯನ್ನು ನೇವರಿಸಿರಳು. ಆ. ಹಾಗಾಗಿ ನಾನು ಪೂಜೆ ಮಾಡಬೇಕಾದಂತಹ ಕಾರಣ, ನನ್ನ ಮಡದಿಯ ಕೈಯಲ್ಲಿ ನೀನು ಬಡಿಸ್ತೇನೆ, ಹೋಗು ಕೇಳು ಅಂತ ಹೇಳಿದೆ. ಆ. ಅವಳು ಕೊಡದೇ ಇದ್ರೆ ಏನು ಅಂತ ಹೇಳಿದ್ಲು. ಕೊಡದಿದ್ರೆ ಕರೆದು ಕೇಳು, ನಾನು ಅವಳಲ್ಲಿ ಹೇಳುತ್ತೇನೆ ಅಂತ ಹೇಳಿದವ. ಹಾಗಾಗಿ ಆ, ಹಾಗೇ ಆಯಿತು ನೋಡಿ ಘಟನೆ ಕೂಡ. ಆ, ಹೋದಾಗ ನನ್ನ ಮಡದಿಯಾದಂತ ರಂಭಾಮಣಿ ಕೇಳಿದ್ಲು ಅಲ್ಲಿಂದಲೇ, ಕೊಡಬೇಕಾ ನೀವು ಕೇಳಿದ್ದನ್ನು ಅಂತ ಹೇಳಿ. ಆ. ನೀನು ಕೊಟ್ಟು ಬಿಡೆ ಅಂತ ನಾನು ಅವನಿಗೆ ಹೇಳಿದೆ. ಆ. ಹಾಗಾದ್ರೆ ಸಂಶಯ ಸರಿ, ಅದು ಅವಳದ್ದು. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾಳೆ. ಆ, ಆ ವೃದ್ಧೆ ನನ್ನ ಸಾಕು ತಾಯಿ. ಕೇಳಿದ್ದು ಒಳ್ಳೆದಾಯಿತು, ಕೊಡು ಅಂತ ಹೇಳಿದ್ದೇನೆ. ಶುಚಿರ್ಭೂತರಾಗಿ ಸಂಧ್ಯಾವಂದನೆಯನ್ನು ತೋರಿಸಿಕೊಂಡು ಇನ್ನು ಪೂಜಾಗ್ರಹವನ್ನು ಒಳಹೋಗು, ಶ್ರೀಚಕ್ರವನ್ನು ಪೂಜೆ ಮಾಡಬೇಕು. ಆ ಕಡೆ ಸಾಗುತ್ತೇನೆ. ಸ್ವಾಮಿ, ಏನಾಶ್ಚರ್ಯ! ಆ, ಪೂಜಾಗ್ರಹವನ್ನು ಪ್ರವೇಶ ಮಾಡಿ ಆ, ಇನ್ನೇನು ಶ್ರೀಚಕ್ರವನ್ನು ಅರ್ಚಿಸಬೇಕು ಅಂತ ಯೋಚನೆ ಮಾಡಿದ್ರೆ, ಆ, ಶ್ರೀಚಕ್ರ ಇರುವಂತಹ ಸ್ಥಳದಲ್ಲಿ ಚಕ್ರ ಕಾಣುತ್ತಾ ಇಲ್ಲ. ಆ. ರಂಭಾಮಣಿ! ಸ್ವಾಮಿ, ಸ್ವಾಮಿ, ಈಗ ಬಂದಿರೆ? ಹೌದು. ಶುಚಿರ್ಭೂತರಾಗಿ ಬಂದಿರೆ? ಹಾ. ಒಳ್ಳೆಯದಾಯ್ತು ಸ್ವಾಮಿ. ನಿಮ್ಮ ದಾರಿ ನಿರೀಕ್ಷೆಯಲ್ಲೇ ನಾನಿದ್ದೆ. ಏನು ಕಣ್ಣೆಲ್ಲ ಕೆಂಪಗಾಗಿಸಿದ್ದೀರಿ? ರಂಭಾಮಣಿ, ನಾನು ಸಂಧ್ಯಾ ವಂದನೆಯನ್ನು ಮುಗಿಸಿ ಪೂಜಾಗ್ರಹವನ್ನು ಪ್ರವೇಶ ಮಾಡಿ ಶ್ರೀಚಕ್ರವನ್ನು ಪೂಜಿಸುವಂತಹ ಹೊತ್ತಿಗೆ ಬೇಕಾದಂತಹ ವಸ್ತುಗಳನ್ನು ಸುವಸ್ತುಗಳನ್ನು ತಂದೊದಗಿಸಿ ನನಗೆ ಅನುಕೂಲೆಯಾಗಿರುವವಳು ನೀನು. ಹೌದು. ಆದರೆ ಪೂಜಾಗೃಹವನ್ನು ಪ್ರವೇಶ ಮಾಡಿ ವೀಕ್ಷಣೆ ಮಾಡುತ್ತಾ ಇದ್ದೇನೆ. ಏನು ಆಶ್ಚರ್ಯ ಇದು, ಏನು ಆಶ್ಚರ್ಯ! ಏನಾಗಿದೆ? ಶ್ರೀಚಕ್ರ ಕಾಣುತ್ತಾ ಇಲ್ಲ, ಏನಾಯಿತು? ಸ್ವಾಮಿ, ದ್ವಂದ್ವ ಮಾತಾಡ್ತಾ ಇದ್ದೀರಾ? ರಮಣ ನಿನ್ನಯ ಆಜ್ಞೆಯಂದದೆ ರಮಣಿ ಭಾಗೀರಥಿಯೋಳಿತ್ತೆನೋ. ಆ, 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 ರಮಣ ನಿನ್ನಯ ಆಜ್ಞೆಯದದೆ ರಮಣಿ ಭಾಗೀರಥಿಯೋಳಿದ್ದೇನು. ಹೌದು ಸ್ವಾಮಿ. ಭ್ರಮೆಯಿದೆ ಎನ್ನ ಕೇಳ್ವಿರಿ ಅಮಮ ಚೆಲುವೋ. ರಮಣಿ ಭಾಗೀರಥಿಯೋಳಿದ್ದೇನು, ಭ್ರಮೆಯಿದೆ ಎಲ್ಲ ಕೇಳ್ವಿರಿ ಅಮಮ ಚೆಲುವೋ. ರಮಣ ನಿನ್ನಯ ಆಜ್ಞೆಯಂದದಿ ರಮಣಿ
ಭಾಗೀರಥಿಯೊಳಿತ್ತೇನೋ ರಮಣಿ ಭಾಗೀರಥಿಯೊಳಿತ್ತೇನೋ ಭ್ರಮೆಯಿದೇನ ಎನ್ನ ಕೇಳಿ ಅಮಮ ಚೆಲುವು ರಮಣ ನಿಲ್ಲಯ ಆಜ್ಞೆಯಂದದಿ ರಮಣಿ ಭಾಗೀರಥಿಯೋಳಿತೇನು ಭ್ರಮೆಯಿದೇನ ಎನ್ನ ಕೇಳಿ ಅಮಮ ಚೆಲುವು ರಮಣ ನಿನ್ನಯ ಆಜ್ಞೆಯಂದದೆ ಆ ಆ ಆ ರಮಣ ಸ್ವಾಮಿ, ರಂಭಾಮಣಿ, ಸಂಸಾರ ಅಂತ ಹೇಳಿದ ಮೇಲೆ ವಿನೋದದ ಪ್ರವೃತ್ತಿ ಎನ್ನುವುದು ಇರಬೇಕು. ಆಗ ಸಂಸಾರ ಎನ್ನುವುದು ನಿತ್ಯ ನೂತನವಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಅಂತ ವಿನೋದಕ್ಕೊಂದು ಕಾಲ ಪರಿಸ್ಥಿತಿ ಎನ್ನುವಂಥದ್ದು ಇರ್ತದೆ. ಹೊತ್ತು ಗೊತ್ತು ಬೇಕು. ಸನ್ನಿವೇಶಕ್ಕೆ ಅನುಗುಣವಾಗಿ ಸಂಸಾರದಲ್ಲಿ ಇಂತಹ ವಿಷಯಗಳು ಬರ್ತಾ ಹೋಗುತ್ತವೆ, ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಇಂದು ಅಂತಹ ಪರಿಸ್ಥಿತಿ ಅಲ್ಲ. ಯಾಕೆ ಸ್ವಾಮಿ ವಿನೋದವಾಗಿ ವರ್ತಿಸ್ತಾ ಇದ್ದೀರಿ? ನಿಮ್ಮ ಕೋಪ ಕಾಣುವಾಗ ನನಗೆ ಹಾಗೆ ಅನ್ನಿಸ್ತದೆ. ಏನೋ ನನ್ನನ್ನು ಒಟ್ಟು ಗೊಂದಲಕ್ಕೆ ಸಿಲುಕಿಸಬೇಕು ಎನ್ನುವ ಉದ್ದೇಶದಿಂದಲೇ ಆಡ್ತಾ ಇದ್ದೀರೋ ಎನ್ನುವ ಹಾಗೆ ನಾ ಭಾವಿಸಿಕೊಳ್ಳುತ್ತಾ ಇದ್ದೇನೆ. ಅಲ್ಲದೆ ಇದ್ರೆ ಚಕ್ರೆಯಲ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳಬೇಕಾಗಿತ್ತು. ನೀವು ಬರಿಗೈಯಲ್ಲಿ ಬಂದಾಗ ನಾನು ನಿಲ್ಲಿಸಿ ಮಾತಾಡಿಸಬೇಕಿತ್ತು. ನಾ ಚಕ್ರ ಎಲ್ಲಿ ಅಂತ ಕೇಳಬೇಕು ಅಂತ ಬಾಯಿ ತೆಗೆಯುವ ಹೊತ್ತಿಗೆ ಚಕ್ರ ಎಲ್ಲಿ ನೀವು ಮಾತಾಡುವುದಕ್ಕೆ ತೊಡಗಿದ್ದೀರಿ. ಅಲ್ಲ, ಧ್ವನಿ ನಾನು ಏರಿಸಿದ್ದು ಸತ್ಯ. ಯಾವಾಗಲೂ ನಿನ್ನಲ್ಲಿ ನಯವಿನಯವಾಗಿಯೇ ಮಾತನಾಡುವವನ ಆತಂಕಕ್ಕೆ ಒಳಗಾದವಾಗ, ಉತ್ತರ ಸಿಗದೇ ಇರುವಂತಹ ಪ್ರಶ್ನೆ ಎದುರಾದವಾಗ ಒಮ್ಮೆ ಏರುವುದು ಅದು ಕ್ರಮವೇ. ಅದು ಹಾಗೆ ಸ್ವಲ್ಪ ಧ್ವನಿಯನ್ನು ಎತ್ತರಿಸಿ ಮಾತಾಡಿದ ಎಲ್ಲಿ ಉಂಟೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನನ್ನಷ್ಟೇ ಜವಾಬ್ದಾರಿ ನಿನಗೂ ಉಂಟಲ್ಲ. ಹೌದಪ್ಪ, ಜವಾಬ್ದಾರಿ ಉಂಟು. ಜವಾಬ್ದಾರಿ ಇಲ್ಲ ಅಂತ ನಾ ಆಡುವುದಲ್ಲ. ನಿಜವಾಗಿ ಬರಿದಾದ ಕೈಯಲ್ಲಿ ಬಂದ ನಿಮ್ಮಲ್ಲಿರ್ಬೇಕಿತ್ತು ಅಂತ ನಾನು ಅದನ್ನು ಹೇಳುವುದಕ್ಕೆ ತೊಡಗುವಲ್ಲಿ ವಿಷಯ ಉಂಟು. ಈಗ ಬರಿದಾದ ಕೈಯಲ್ಲಿ ಉಂಟು ಅಂತ ಆದ್ರೆ ನಾನು ತಕೊಂಡು ಹೋಗಿದ್ದೇನೆ ಅಂತ ಹೇಳುದ ನೀನು? ಹಾಗಾದ್ರೆ ಅಲ್ಲದೆ ಇದ್ರೆ ನಾ ಹಾಗೆ ಹೇಳುವುದಕ್ಕುಂಟ ಹೇಳಿ? ಅಂದ್ರೆ ಸ್ವಾಮಿ, ಪತಿಯಾದ ನಿಮ್ಮ ಆಜ್ಞೆಯನ್ನು ಯಾವ ಕಾರಣಕ್ಕೂ ಧಿಕ್ಕರಿಸಿ ನಡೆದವಳು ನಾನಲ್ಲ. ನಿಮ್ಮ ಆಜ್ಞೆಯನ್ನೇ ನನ್ನ ಶಿರಸಾವಹಿಸಿ ಪಾಲಿಸುತ್ತಾ ಬಂದವಳು. ನಿಮ್ಮ ಸುಖದಲ್ಲಿ ದುಃಖದಲ್ಲಿ ಜೊತೆಯಾಗಬೇಕು ಅಂತ ಬಂದವಳು. ಹಾಗಿರುವಾಗ ಒಂದು ಕಥೆ ನಡೆದು ಹೋಯಿತು ಸ್ವಾಮಿ. ನಮ್ಮವಳು ಭಾಗೀರಥಿ. ನಮ್ಮವಳು? ಹೌದು. ಅದು ಯಾರು ನಮ್ಮವಳು ಭಾಗೀರಥಿ? ಗೊತ್ತಾಗ್ಲಿಲ್ವಾ? ನಮ್ಮ ಮದುವೆಯ ಸಂದರ್ಭದಲ್ಲಿ ಇತ್ತಿಂದತ್ತ ಅತ್ತಿಂದಿತ್ತ ಓಡಾಡುತ್ತಾ ಇದ್ಲಲ್ಲ ಒಬ್ಬಾಕೆ, ಆ ಮಂಟಪದ ಬದಿಯಲ್ಲಿ. ಹೌದು. ಚೆಲುವಿಕೆಯಿಂದ ಸೊಬಗಿನಿಂದ ಕಾಣಿಸುತ್ತಾ ಇದ್ದವಳು. ಅವಳು ನಿಮ್ಮನ್ನು ಕಂಡ್ಲಂತೆ ನನ್ನ ಹತ್ತಿರ ಬಂದ್ಲು. ನನ್ನನ್ನು ಕಂಡೆ ಅಂತ ಹೇಳಿಲ್ಲ. ಹೌದು, ನಿಮ್ಮನ್ನು ಕಂಡಿದ್ದಾಳಂತೆ, ನಿಮ್ಮಲ್ಲಿ ಮಾತಾಡಿಸಿದ್ಲಂತೆ. ಅವಳು ನನ್ನಲ್ಲಿಗೆ ಬಂದ್ಲು. ಬಂದವಳ ಜೊತೆಯಲ್ಲಿ ಒಮ್ಮೆಗೆ ನನಗೂ ಪರಿಚಯ ಸಿಗ್ಲಿಲ್ಲ. ಪ್ರಾಯ ಎಷ್ಟಾಗಬಹುದು ಅವಳಿಗೆ? ಸಾಧಾರಣ ಪೂರ್ಣ ಷೋಡಶಿ ಅಂತ ಅನ್ನಿಸ್ತದೆ ನನಗೆ. 16 ಕಳೆಯಬಹುದು, ಕಳೆಯದೆಯೂ ಇರಬಹುದು. ಹಾಗಾಗಿ ಹೇಳುವುದಕ್ಕೆ ಬರುವುದಿಲ್ಲ. ಸುಂದರಾಂಗಿಯಾದ ಆಕೆ ನನ್ನ ಬಳಿಗೆ ಬಂದು ನನ್ನ ಜೊತೆ ಮಾತಾಡುತ್ತಾ ಸಾಂಸಾರಿಕವಾದ ಸುಖ ದುಃಖಗಳನ್ನು ನಾವು ಹಂಚಿಕೊಂಡದ್ದು ಆಯಿತು. ಆ ಹೊತ್ತಿಗೆ ಅವಳೊಂದು ವಿಚಾರವನ್ನು ಹೇಳಿದ್ಲು. ಏನು? ನೀವು ನದಿಯ ಸ್ನಾನಕ್ಕೆ ಹೋದದ್ದು ನನ್ನಲ್ಲಿ ಹೇಳಿ. ಹಾಗಾದ್ರೆ ಮಾತಾಡಿದ್ದು ಇವಾಗ? ಹೌದಪ್ಪ, ನಾನು ಸ್ನಾನಕ್ಕೆ ಹೊರಟ ಮೇಲೆ. ಹೌದು, ನೀವು ಆ ಕಡೆಗೆ ಹೋಗಿ ಕೆಲವೇ ಘಳಿಗೆಯಲ್ಲಿ ಅವಳು ಈ ಕಡೆಗೆ ಬಂದ ಆಗಿದೆ. ಬಂದವಳು ನಿಮ್ಮನ್ನು ಕಂಡು ಮಾತಾಡಿದೆ ಅಂತ ಹೇಳಿದ್ಲು. 2 ಜನ ಹೆಂಗಸರು ಒಟ್ಟು ಸೇರಿದ್ರೆ ಅದು ಎಷ್ಟು ಮಾತಾಡ್ತಾರೆ, ಏನು ಮಾತಾಡ್ತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಏನಾಯ್ತು? ಬಂದವಳು ಹೇಳಿದ್ಲು, ಸ್ವಾಮಿ ನೀವು ಮಾತಾಡಿಸಿದ್ರಂತೆ, ನೀವೊಂದು ವಿಚಾರ ಹೇಳಿದ್ರಂತೆ. ಎಂದಿನ ಹಾಗೆ ದೇವರ ಕೋಣೆಯಲ್ಲಿ ನಾನು ಶ್ರೀಚಕ್ರ ಪೂಜೆ ಮಾಡುವುದಲ್ಲ, ನದಿ ತಟಾಕದಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಶ್ರೀಚಕ್ರವನ್ನು ಅವಳ ಕೈಯಲ್ಲಿ ಕೊಟ್ಟು ಕಳುಹಿಸಿಕೊಡ್ಬೇಕಂತೆ. ಹೇಗೂ ನಂಬಿಕಸ್ಥಳು ಬಂದಿದ್ದಾಳೆ, ನಮ್ಮವಳು ಭಾಗೀರಥಿ, ಅವಳ ಹತ್ರ ಕೊಡುವುದರ ಏನು ಸಮಸ್ಯೆ ಆಗ್ಲಿಕ್ಕುಂಟ? ಹಾಗಾಗಿ ಆಲೋಚಿಸಿ ನಿಮ್ಮ ಪೂಜೆಗೆ
ನಿಮ್ಮ ಆಣತಿಯಂತೆ. ಮತ್ತೆ ಅವಳು ಹೇಳಿದ್ರು ಕೊಡುವುದಿಲ್ಲ ಅಂತ ಹೇಳುವಾಗ ಅವಳು ಕರೆದು ಹೇಳಿದ್ಲಲ್ಲ, ನಾನು ಕೇಳಿದ್ದನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ಲು. ಆ ಹೊತ್ತಿಗೆ ಕೊಡು ರಂಭಾಮಣಿ ಅಂತ ನೀವು ಹೇಳಿದ್ರಿ. ಕೊಟ್ಟು ಬಿಡೆ ಅಂತ ನಾನು ಹೇಳಿದೆ. ಹೌದು. ಕೊಡಬೇಕಾ ಅಂತ ನೀನು ಕೇಳಿದಿ. ಹೌದು ಸ್ವಾಮಿ, ಸುಮ್ಮನೆ ಏನು ವಿನೋದ ಮಾಡಬೇಡಿ. ಆ ತಕೊಂಡು ಹೋದದ್ದನ್ನು ತಂದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಸುಮ್ಮನೆ ನೀವು ನನ್ನಲ್ಲಿ ಕೇಳುವುದು. ಶ್ರೀಚಕ್ರವನ್ನು ಭಾಗೀರಥಿಯ ಕೈಯಲ್ಲಿ ನನಗಾಗಿ ಕೊಟ್ಟು ಕಳುಹಿಸಿದೆಯೋ? ಹೌದು. ಏನೋ ಆಶ್ಚರ್ಯ. ಮುದುಕಿಗಲ್ಲವ ನೀಡು ನೀನೆ ಒದಗಿಸಿದೆಯ ಚಕ್ರರತ್ನವಾ, ಒದಗಿಸಿದೆಯ ಚಕ್ರರತ್ನವ, ಕೆಡಿಸಿದೆಯ ಕಾರ್ಯವನು ನೀ, ಕೆಡಿಸಿದೆಯ ಕಾರ್ಯವನು ಅಕಟಗಡ ಆ ಆ ಆ ರಂಭಾಮಣಿ ವಲ್ಲಭ, ಶ್ರೀಚಕ್ರವನ್ನು ಭಾಗೀರಥಿ ಎನ್ನುವಂತ ಹೆಣ್ಣು ಮಗಳು ಅಪೇಕ್ಷಿಸಿದವಾಗ ಕೊಟ್ಟು ಬಿಟ್ಟೆಯ ನೀನು? ನಿಮ್ಮ ಪೂಜೆಗಾಗಿ ನಾನು ಕಳುಹಿಸಿ ಕೊಟ್ಟಿದ್ದೇನೆ. ದೊರೆಗಳೇ, ನೀವು ಕೇಳಿದ್ದನ್ನು ಕೊಡುತ್ತಿಲ್ಲ ಅಂತ ಹೇಳಿದ್ದು ಅವಳೆಯೋ? ಅವಳೇ ಸ್ವಾಮಿ. ಕೊಡಬೇಕಾ ಅಂತ ನೀನು ಕೇಳಿದ್ದು ಆ ಹೊತ್ತಿನಲ್ಲಿಯೋ? ಅದೇ ವಿಷಯ. ಅದಕ್ಕಾಗಿಯೇ ಕೊಟ್ಟು ಬಿಡೆ ಅಂತ ನಾನು ಹೇಳಿದ್ದೇನೆ. ಹಾ ಹಾ ಶಿವನೇ, ಯಾಕೆ ಸ್ವಾಮಿ? ಎಂತಹ ಒಂದು ಘಟನೆ ನಡೆದು ಹೋಯಿತು. ಯಾಕೆ ರಂಭಾಮಣಿ? ಸುದೀರ್ಘವಾದ ನಮ್ಮ ಸಾಂಸಾರಿಕ ಜೀವನದಲ್ಲಿ ನಿನ್ನಲ್ಲೂ ಒಂದಿನಿತು ತಪ್ಪನ್ನು ನಾನು ಕಂಡವನಲ್ಲ. ಹಾಗಿರಬೇಕು. ದಾರ್ಶನಿಕರು ತಿಳಿದವರು ಯಾವ ರೀತಿ ಹೇಳಿದ್ದಾಳೆ ಅದೇ ರೀತಿ ಬಾಳಿ ಬದುಕಿದವಳು ನೀನು. ಹೌದು. ಗೃಹೇಶು ಲಕ್ಷ್ಮಿ, ಕಾರ್ಯೇಶು ದಾಸಿ, ಶಯನೇಶು ವೇಶ್ಯ, ಭೋಜ್ಯೇಶು ಮಾತಾ, ಕ್ಷಮಯಾಧರಿತ್ರಿ, ಎಲ್ಲ ವಿಭಾಗಗಳಲ್ಲಿಯೂ ನನಗೆ ಸಹಾನುವರ್ತಿಯಾಗಿ ಬಾಳಿ ಬದುಕಿದವಳು ನೀನು. ಹೌದು. ಖಂಡಿತವಾಗಿ ನಿನ್ನಲ್ಲಿ ತಪ್ಪಿಲ್ಲ. ಆದರೆ ಯಾಕಿಂತ ಘಟನೆ ನಡೆದು ಹೋಯಿತು? ಯಾಕೆ? ನಾನು ಸಂಧ್ಯಾವಂದನೆಯನ್ನು ಮಾಡುವುದಕ್ಕೆ, ನದಿ ಸ್ನಾನವನ್ನು ಮಾಡುವುದಕ್ಕೆ ಅರಮನೆಯನ್ನು ಬಿಟ್ಟು ಈ ಮುಹೂರ್ತ ಕಾಲದಲ್ಲಿ ಹೊರಟು ನಿಂತ ಕಾಲಕ್ಕೆ ನಮ್ಮ ಅರಮನೆ ಕಳೆದ ಒಂದಷ್ಟು ಗಾವುದ ದೂರ ಹೋದಾಕ್ಷಣ ನನಗೆ ಸಿಕ್ಕಿದವಳು ವಯೋವೃದ್ಧಳು, ವೃದ್ಧೆಯಾದಂತ ಒಬ್ಬಾಕೆ. ಹೌದೇ? ಮಾತಾಡಿಸಿರು ನನ್ನನ್ನು. ಬಾಲ್ಯದಲ್ಲಿ ನಾನು ಸಾಕಿ ಸಲಹಿದಂತ ತಾಯಿ ನಾನು ಅಂತ ಹೇಳಿದ್ರು. ಉಣ್ಣುವುದಕ್ಕೆ ಅನ್ನ ಇಲ್ಲ, ಹಸಿವನ್ನು ತೊಡೆಯುವುದಕ್ಕಾಗುವುದಿಲ್ಲ, ನನಗೆ ಭಿಕ್ಷಾಂದೇಹಿ ಅನ್ನ ಬೇಕು ಅಂತ ಕೇಳಿದ್ರು. ತಾರಿಕನ ಊರಲ್ಲಿ ಹಸಿವೆಯಿಂದ ನರಳುವಂತಹ ಶಬ್ದ ಕೇಳಬಾರದು. ನನ್ನನ್ನು ಸಾಕಿದ ತಾಯಿಗೆ ಎಲ್ಲೋ ಅನ್ನ ಛತ್ರದಲ್ಲಿಯೋ ಅಥವಾ ನನ್ನ ಭೃತ್ಯವರ್ಗದಲ್ಲಿಯೋ ಹೇಳಿ ಬಡಿಸುವುದಲ್ಲ, ನನ್ನ ಧರ್ಮಪತ್ನಿಯಾದ ರಂಭಾಮಣಿಯೇ ಬಡಿಸಲಿ ಎನ್ನುವುದಕ್ಕಾಗಿ ಅವಳನ್ನು ಸಮಾಧಾನಪಡಿಸಿ ನಾನು ಆ ಮುದುಕಿಯನ್ನು ನಿನ್ನ ಬಳಿಗೆ ಕಳುಹಿಸಿದ್ದೆ. ಹೋದಾಗ ಕೊಟ್ಟಾಳೆ, ಕೊಡದಿದ್ರೆ ಏನು ಮಾಡ್ಲಿ ಅಂತ ಕೇಳಿದ್ಲು. ಕರೆದು ಹೇಳು ಅಂತ ನಾನು ಅವಳಲ್ಲಿ ಹೇಳಿದ್ದೆ. ಕೊಡುವುದಿಲ್ಲ ನಿಮ್ಮ ರಾಣಿ ಅಂತ ನನ್ನಲ್ಲಿ ಕೇಳಿದವಾಗ ಕೊಟ್ಟು ಬಿಡೆ ಅಂತ ನಾನು ಹೇಳಿದ್ದು ಮುದುಕಿಯಲ್ಲಿ. ಆದ್ರೆ ವಯೋವೃದ್ಧಳಾದಂತಹ ಮುದುಕಿ ಬಾರದೆ ಒಬ್ಬಾಕೆ ತರುಣಿ ನಿನ್ನ ಬಳಿ ಬಂದು ಶ್ರೀಚಕ್ರವನ್ನೇ ಪಡೆದಿದ್ದಾಳೆ ಅಂತ ಆದರೆ ಏನೋ ಘಟನೆ ನಡೆದಿದೆ, ಏನೋ ಮೋಸ ಎಸಗಿದೆ, ಏನೋ ಭ್ರಮೆಗೊಳಗಾಗಿದ್ದೇನೆ ನಾನು. ಯಾಕೆ ಹೀಗಾಯಿತು? ತಪ್ಪಾಗಿ ಹೋಯಿತೆ ಸ್ವಾಮಿ, ಕೈಯಲ್ಲಿ ತಪ್ಪಾಗಿ ಹೋಯಿತೆ. ಗೈಯಲಿಲ್ಲ ರಮಣನೆ, ತಪ್ಪನು ಗೈಯಲಿಲ್ಲ. ಮುಪ್ಪುರಾರಿಯ ಪಾದ ಸಾಕ್ಷಿಯೊಳ್ಬೇಳು, ಸುರರೊಡೆಯನ ಮಾಯೆ ಇದು, ಸುರರೊಡೆಯನ ಮಾಯೆ. ಅರಿವಾಯಿತಲ್ಲ ಸ್ವಾಮಿ? ಮುಪ್ಪುರಾರಿಯ ಪಾದ ಸಾಕ್ಷಿಯೊ
ಮಾಯೆ ಇದು ಸುರರೊಡೆಯನ ಮಾಯೆ ತಪ್ಪನು ಗೈಯಲಿಲ್ಲ ರಮಣ ತಪ್ಪನು ಗೈಯಲಿಲ್ಲ ಆ ರಮಣ ರಮಣ ಎಂತಹ ಸ್ಥಿತಿ ಇದು ಸ್ವಾಮಿ. ಉಭಯ ಸಂಕಟಕ್ಕೆ ಸಿಲುಕಿದ ಸ್ಥಿತಿ ತಳ್ಳುವ ಹಾಗಾಗಿ ಹೋಯಿತಲ್ಲ ಆ ಸ್ಥಿತಿ. ಯಾವುದು ನಿಮ್ಮ ಪ್ರಾಣ ಸ್ವರೂಪವಾಗಿತ್ತು ಅಲ್ಲ, ಯಾವುದು ನನ್ನ ಪ್ರಾಣ ಸ್ವರೂಪವಾಗಿತ್ತು ಅಂತಹ ಶ್ರೀಚಕ್ರವನ್ನು ನಾನೇ ಕೈಯಾರೆ ಕೊಡುವಂತಹ ಸ್ಥಿತಿಯ ನಿರ್ಮಾಣಕ್ಕೆ ಆಗಿ ಹೋಯಿತಲ್ಲ ಸ್ವಾಮಿ. ತಪ್ಪಾಯಿತಲ್ಲ. ತಪ್ಪನ್ನು ಮಾಡಬೇಕು ಅಂತ ಮಾಡಿದವಳಲ್ಲ ಸ್ವಾಮಿ. ಬದುಕಿನಲ್ಲಿ ನಿಮ್ಮ ಸೇವೆಯೇ ನಮ್ಮ ಪರಮ ಲಕ್ಷ್ಯ ಅಂತ ಭಾವಿಸಿಕೊಂಡು ಬದುಕಿದವಳು ನಾನು. ಆದರೆ ಏನು ಮಾಡೋಣ ಹೇಳಿ? ಯಾರ ಉನ್ನತಿಕೆಯನ್ನು ಕಾಡುವುದಕ್ಕೆ, ಯಾರದ್ದಾದಂತಹ ತಮ್ಮದಾದಂತಹ ಜೀವನ ಉತ್ಕರ್ಷೆಯನ್ನು ಸಹಿಸದಂತಹ ಸುರಪನಿಗೆ ನಮಗೆ ಮೋಸವನ್ನೆಸಗದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಸ್ಥಾಪಿಸಿ ಬಿಟ್ಟನಲ್ಲ. ಅಲ್ಲದೆ ಇದ್ರೆ ಬಂದವಳು ಯಾರು, ಅವಳ ವಿಚಾರ ಏನು ಎನ್ನುವುದರ ಪೂರ್ವಾಪರ ಪರಿಚಯವನ್ನು ಸರಿಯಾಗಿ ಮಾಡಿಕೊಳ್ಳದೆ ನನ್ನ ಕೊರಳ ಮಾಂಗಲ್ಯಕ್ಕೆ ನಾನೇ ಕತ್ತರಿಯನ್ನು ಹಾಕಿಬಿಟ್ನಲ್ಲ ಸ್ವಾಮಿ. ಇಲ್ಲ, ಯಾಕೆ ಹೀಗಾಯಿತು? ಹಣೆಯ ಕುಂಕುಮವನ್ನು ಒರೆಸಿಕೊಳ್ಳುವ ಸ್ಥಿತಿಗೆ ನಾನೇ ಕಾರಣಲಾದೆ. ಇಲ್ಲ ಸ್ವಾಮಿ, ನಿನ್ನ ಪ್ರಾಣ ನನ್ನಲ್ಲಿದೆ. ಹೌದು, ನನ್ನ ಪ್ರಾಣ ಶ್ರೀಚಕ್ರದಲ್ಲಿದೆ. ಅದನ್ನೇ ಕರವೆತ್ತಿ ಕೊಟ್ಟ ಹಾಗೆ ಆಯಿತಲ್ಲ. ಇದು ನನ್ನ ತಪ್ಪಲ್ಲ. ಬಂದವರು ನಮ್ಮ ಕಣ್ಣಿಗೆ ಮಣ್ಣೆರಚಿ ಆ ಮೂಲಕವಾಗಿ ತಮ್ಮ ಹಿತ ಸಾಧನೆಯನ್ನು ಮಾಡುವುದಕ್ಕಾಗಿ ಇಂತಹ ಮೋಸದ ಆಟವನ್ನೇ ಆಡಿದ್ರು. ಲೋಕದಲ್ಲಿ ಯಾರನ್ನು ಸುಮನಸರು ಅಂತ ಕರೀತಾರೋ, ಲೋಕದಲ್ಲಿ ಯಾರನ್ನು ದೇವರು ಅಂತ ಪೂಜಿಸ್ತಾರೋ ಅಂತ ದೇವರುಗಳೇ ಮೋಸದ ಆಟವನ್ನು ಆಡುತ್ತಾರೆ ಅಂತಾದ್ರೆ, ಅಂತವರ ಮೋಸದ ಆಟಕ್ಕೆ ನನ್ನಂತವಳು ಸಿಲುಕಿಕೊಂಡೇತಾದ್ರೆ ಇಂತಹ ಸ್ಥಿತಿ ಇದು ಸ್ವಾಮಿ. ನಾ ತಪ್ಪು ಮಾಡಲಿಲ್ಲ ಸ್ವಾಮಿ. ದೇವತೆಗಳ ಸಂಚು ತಡೆಯಳದಲ್ಲಿ ನಡೆದ ಪರಿಗಳ ಹೊರೆಯಲಿದು ಸುರಮಾಯ ತರುಣೆಯಳದಲ್ಲಿ ನಡೆದ ಪರಿಗಳ ಹೊರೆಯಲಿದು ಸುರಮಾಯ ಎನದಲ್ಲಿ ಪರಿತಳಲೆ ಸೇನೆಯರು ನೆವುದ ಪುರಾಟ ಧನುಜ ರಂಭಾಮಣಿ, ಸ್ವಾಮಿ ನಿನ್ನ ತಪ್ಪಲ್ಲ ಇದು, ನಿನ್ನ ತಪ್ಪಲ್ಲ. ಬಂದವಳು ತರುಣಿಯಲ್ಲ, ನಾನು ಕಂಡಂತಹ ವೃದ್ಧೆಯಲ್ಲ. ಇದೆಲ್ಲವೂ ದೇವತೆಗಳ ಸಂಚು. ನನ್ನಿಂದ ಸೋತಂತಹ ದೇವತೆಗಳು ಹರಿಯ ಜೊತೆ ಸೇರಿಕೊಂಡು ಮಾಯಾಜಾಲವನ್ನು ಸೃಷ್ಟಿಸಿದ್ದಾರೆ. ಯಾರೋ ನನ್ನನ್ನು ಮಣಿಸಬೇಕು, ಸೋಲಿಸಬೇಕೆನ್ನುವಂತ ಇರಾದೆಯನ್ನಿಟ್ಟುಕೊಂಡು ಮುದುಕಿಯ ರೂಪವನ್ನ ಅಂತೂ ನನ್ನ ದಿಕ್ಕು ತಪ್ಪಿಸಿ, ತರುಣಿಯ ರೂಪವನ್ನ ಅಂತೂ ನಿನ್ನ ದಿಕ್ಕು ತಪ್ಪಿಸಿ ಶ್ರೀಚಕ್ರವನ್ನು ವಶಪಡಿಸಿಕೊಂಡವರಿದ್ದಾರೆ. ಯಾರಲ್ಲಿ ಸೇನಾಪತಿ, ಸೇನೆಯನ್ನು ಸಿದ್ಧಗೊಳಿಸು, ಎಲ್ಲಿ ದೂರ ಹೋಗ್ಲಿಕ್ಕಿಲ್ಲ, ಇಲ್ಲೇ ಹತ್ತಿರದಲ್ಲಿರಬಹುದು. ಹಾಗಾಗಿ ಆ ತರುಣಿಯನ್ನು ಹುಡುಕುತ್ತಾ ಸಾಗುತ್ತಾರೆ, ನೋಡೋಣ.
ದುರ್ಮಾರ್ಗಿ ದಾರಿಗ ನಮ್ಮವನೇ ಆದಂತಹ ಗುಳಿಗಾಕ್ಯನನ್ನು ಭವನದಲ್ಲಿ ಗೆಲ್ದಿದ್ದೇನೆ ಎಂಬಂತಹ ಅಹಂಕಾರವನ್ನು ಬಿಟ್ಟು ಬಿಡು. ಇದೋ ಇಷ್ಟರವರೆಗೆ ನಿನ್ನ ಕರವಶದಲ್ಲಿದ್ದಂತಹ ಶ್ರೀಚಕ್ರ ನನ್ನ ಕೈವಶವಾಗಿದೆ. ಮರಣ ನಿನಗೆ ಕಟ್ಟಿಟ್ಟ ಬುದ್ಧಿ. ಜಾಗ್ರತೆ ಜಾಗ್ರತೆ. ಗುರುಳಯ್ಯಮ್ಮ ವಂಚದೊದ್ದ ಖಡ್ಗವನ್ನು ತ್ರಿಶೂಲವನ್ನು ಧಾರಣ ಮಾಡಿಕೊಂಡು ನೀನು ಮುಂದೊತ್ತಿ ಬಂದೆ. ನಿನ್ನ ಮೊದಲು ಬಂದಂತಹ ಯಾವ ಗುಳಿಗನಿದ್ದಾನೆ, ಅವನ ಸಹವರ್ತಿಗಳಿದ್ದಾರೆ, ಅವರೆಲ್ಲರನ್ನು ಧರಾಶಾಯಿಯಾಗಿ ಒರಗಿಸಿದ್ದೇನೆ. ಬ್ರಹ್ಮನನ್ನು ಮೆಚ್ಚಿಸಿ ಅನುಗ್ರಹ ರೂಪವಾಗಿ ಪಡೆದಂತಹ ಯಾವ ಶ್ರೀಚಕ್ರ ಇದೆ, ಅದನ್ನು ಮೋಸದಿಂದ ವಶಪಡಿಸಿಕೊಂಡವಳಿದ್ದೀಯ. ಅದು ನನ್ನ ಪ್ರಾಣ. ಶ್ರೀಚಕ್ರವನ್ನು ಪಡೆಯುವುದಕ್ಕೆ ಬೇಕಾಗಿ ನಾನು ಈ ಮಣ್ಣಲ್ಲಿ ಮಣ್ಣಾಗಿ ಹೋದೇನು, ಆದರೆ ಹೆದರಿ ಹಿಂದಕ್ಕೋಡುವವನಲ್ಲ. ನಿನ್ನನ್ನು ಹೆದರಿಸಿಯೋ ಬೆದರಿಸಿಯೋ ಬಗ್ಗು ಬಡಿದು ಶ್ರೀಚಕ್ರವನ್ನು ವಶಪಡಿಸಿಕೊಳ್ಳುತ್ತೇನೆ ಅನ್ನುವಂತಹ ಯಾವ ಧೈರ್ಯ ಇದೆ, ಅದರಿಂದಾಗಿ ಮುಂದೊತ್ತಿ ಬಂದವನಿದ್ದೇನೆ. ನೀನಾಗಿ ಕೊಡ್ತೀಯಾ ಅಲ್ಲ ನಿನ್ನನ್ನು ಹೆಡಮುರಿ ಕಟ್ಟಬೇಕು. ಎದಕ್ಕೆ ಇದ್ರೆ ಇದು ಯುದ್ಧದ ಮೂಲಕ ಪಡೆದುಕೊಳ್ಳು. ನೋಡೋಣ. ಬಹುಬರಿಗಳಿಗೆ ದೈತ್ಯನು ರಣದಿ ಜಯಿಸುವ ತೆರನ ಕಾಣದೆ ಮನದಿ ಭೀತಿಯ ದಾಳಿ ಪಾತಾಳವನ್ನು ಸೇರಲ್ಕೆ ಭಗವತಿಗೆ ನನಗೂ ಘನಘೋರವಾದಂತಹ ಯುದ್ಧ ಸಾಗುತ್ತಾ ಇದೆ. ಅದೆಷ್ಟೋ ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆ. ಬಲ ಪ್ರಯೋಗ ಮಾಡಿದರೂ ಕೂಡ ಭಗವತಿಯನ್ನು ಜಯಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಉಂಟು. ಅವಳ ಪೌರುಷದ ಮುಂದೆ ನನ್ನ ಪೌರುಷ ಸಾಗದೇ ಹೋಯಿತು. ಕಾರಣ ಶ್ರೀಚಕ್ರ ನನ್ನ ವಶದಲ್ಲಿಲ್ಲ. ತ್ರಿಕಾಲಗಳಲ್ಲಿ ಭಜಿಸುತ್ತಾ ಪೂಜಿಸುತ್ತಾ ಇದ್ದಂತಹ ಶ್ರೀಚಕ್ರವನ್ನು ಪಡೆಯದೆ ನಾನು ಬದುಕಿ ಪ್ರಯೋಜನವಿಲ್ಲ. ಹಾಗಾಗಿ ಇವಳಿಂದ ಒಂದು ಕ್ಷಣಕ್ಕೆ ಹೇಗಾದರೂ ತಪ್ಪಿಸಿಕೊಂಡು ಬದುಕುಡಿಯಬೇಕು. ಆಮೇಲೆ ಆಯದಿಂದ ಆಗದಿದ್ರೆ ಉಪ ಆಯದಿಂದಲಾದರೂ ಕೂಡ ಶ್ರೀಚಕ್ರವನ್ನು ವಶಪಡಿಸಿಕೊಳ್ಳಬಹುದು. ಹಾಗಾಗಿ ಶ್ವೇತ ಕುಕ್ಕುಟದ ಆಕಾರವನ್ನು ತಾಳಿಕೊಂಡು ಪಾತಾಳಕ್ಕಿಳಿತೆ ನೋಡೋಣ. ಇನಿತು ಕಾಣುದ ಗಾಳಿ ರೂಪವನನು ಕರೆದೆ ಭಗವತೆಯು ದಾರುದ ಧನು ಜನನು ಬೆನ್ನಟ್ಟಿ ಚಕ್ರದಿ ತನಯ ತುಂಡರಿದೆ. ಏನಿದ ಆಶ್ಚರ್ಯ! ರಣಾಂಗಣದಲ್ಲಿ ನನ್ನ ರೌದ್ರ ರೂಪವನ್ನು ಕಂಡಂತಹ ದಾರಿಗಾಸುರ ರಣಹೇಡಿಯಂತೆ ರಸಾತಳವನ್ನು ಸೇರಿದ್ದಾನೆ. ಶ್ವೇತ ಕುಕ್ಕುಟದ ರೂಪವನ್ನು ಧರಿಸಿ ದುಷ್ಟನಾದಂತಹ ಈತನನ್ನ ಬಿಡಬಹುದೇ? ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಬೆಳಗು ಮುಂಜಾವದಲ್ಲಿ ಈತನನ್ನು ವಧಿಸುವುದಕ್ಕಾಗಿ ಮಹಾಕಾಳಿಯಾಗುತ್ತೇನೆ. ಬಾರಿಸುತ್ತಲ ದೇವತತಿ ಹೂಮಳೆಯ ಗರೆದರೋ ದೇವಬಾಲೆಯರ್ ಕೂಡಿ ನಡೆದರು ದೇವನೆಡೆ ಗತಿ ವಗಿಲ ದೇವದುಂದುಬಿಗಳು ಮೊಳಗುತ್ತಾ ಇದೆ. ಕಾರಣವಿಷ್ಟೇ, ದೇವತೆಗಳು ಸಂತುಷ್ಟರಾಗಿದ್ದಾರೆ. ದುಷ್ಟದಾರಿಗನ ವಧೆಯಾಗಿದೆ ಎಂಬಂತಹ ಕಾರಣದಿಂದ ಆತನಿಂದ ವಶಪಡಿಸಿಕೊಂಡಂತಹ ಚಕ್ರ ನಮ್ಮ ಕೈಯಲ್ಲಿದೆ. ಅಷ್ಟು ಮಾತ್ರವೇ ಅಲ್ಲ, ಇದೋ ಯುದ್ಧದ ಸಂದರ್ಭದಲ್ಲಿ ಗುಳಿಗಾಕ್ಯ ಎಲ್ಲ ರಕ್ತವನ್ನು ತಾನೇ ಹೀರಿದ ಕಾರಣ ಭಗವತಿಯ ರೂಪವಾದಂತಹ ಕಾಳಿ ಬೊಬ್ಬಿಡುತ್ತಾ ಇದ್ದಾಳೆ.
ಅವಳ ಹಸಿವಿಗೆ ಒಂದು ಪರಿಹಾರವನ್ನು ಕಾಣಬೇಕು ಎಂಬಂತಹ ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ದೇವೆ ವೈಕುಂಠವನ್ನು. ಅಪ್ಪನಾದಂತಹ ಶ್ರೀಹರಿಯಲ್ಲಿ ಈ ವಿಚಾರವನ್ನು ಹೇಳಿದಾಗ ಅದೋ ಆತ ತನ್ನ ಕಿರುಬರಳನ್ನೇ ಚಕ್ರದಿಂದ ಕತ್ತರಿಸಿ ಅದರಿಂದ ಸುರಿಯುವಂತಹ ರುದುರಧಾರೆಯಿಂದ ಕಾಳಿಯನ್ನು ತೃಪ್ತಿಪಡಿಸಿದ್ದಾನೆ. ಕಾಳಿ ಮತ್ತೆ ಭಗವತಿಯನ್ನು ಸೇರಿಕೊಂಡಿದ್ದಾಳೆ. ಈ ಹೊತ್ತಿಗೆ ನಮ್ಮದಾದಂತಹ ಕಾರ್ಯ ಮುಗಿಯಿತೆ ಎಂಬುದಾಗಿ ಅಪ್ಪನಲ್ಲಿ ಹೇಳಿದಾಗ, ಇಲ್ಲ ಮಕ್ಕಳೇ, ಧರೆಯಲ್ಲಿ ಧರ್ಮವನ್ನು ಉಳಿಸುವುದಕ್ಕಾಗಿ ನೀವೇಳು ಮಂದಿ ಧರೆಯನ್ನು ಸೇರಿಕೊಳ್ಳಿ ಎಂಬುದಾಗಿ ಹೇಳಿದಾಗ ಧರ್ಮ ಪಾಲಕನೆಂಬ ಒಬ್ಬನನ್ನು ನಮ್ಮ ಜೊತೆ ಕಳುಹಿಸಿಕೊಟ್ಟಿದ್ದಾರೆ. ಗುಳಿಗಾಕ್ಯನ ಜೊತೆಗೂಡಿ ಅಪ್ಪ ನೀಡಿದಂತಹ ಚಂದನದ ನಾವೆಯನ್ನ ಏರಿಕೊಂಡು ಸಾಗರದ ಮಾರ್ಗದಲ್ಲಿ ನಾವು ಮುಂದುವರಿದು ಬರುತ್ತಾ ಇದ್ದೇವೆ. ಅದು ಸಾಗರದ ಮಧ್ಯದಲ್ಲಿ ನಮ್ಮನ್ನು ಎದುರಿಸಿದಂತಹ ವರಾಹನೆಂಬಾತ ಆತನನ್ನು ನಿಗ್ರಹಿಸಿ ಅದು ತೌಳವ ದೇಶದಲ್ಲಿ ಪಂಜುಳಿ ದೈವವಾಗಿರು ಎಂಬುದಾಗಿ ಅಭಯದ ಮಾತನ್ನು ಹೇಳಿ ಮುಂದುವರಿದ್ದಾಗಿದೆ. ಬರುತ್ತಾ ಇರುವಂತಹ ಸಂದರ್ಭ ಎಳೆಯ ಸಸಿಗಳಿಂದ ಕೂಡಿದಂತಹ ಆ ಸಸಿ ಹಿತ್ತಿಲು ಅದನ್ನು ನೋಡಿದಾಗ ಏನು ಸೆಳೆತ ಉಂಟಾಯಿತು ನಮ್ಮೆಲ್ಲರಿಗೆ. ಅಲ್ಲಿ ಹೋಗಿ ನಿಂತಾಗ ಅಲ್ಲಿ ನೀಡಿದಂತಹ ಒಂದು ನಾರಿಕೇಳ ಅದನ್ನು ನೀಡಿದಂತಹ ಭಕ್ತನಾದಂತಹ ತೋಟದ ಅಣ್ಣಯ್ಯ ಆತನ ಭಕ್ತಿಗೆ ಒಲಿದು ಭಗವತಿ ಅಲ್ಲಿ ನೆಲೆಯಾಗಿದ್ದಾಳೆ. ಭಗವತಿಯ ಜೊತೆಗೆ ಗುಳಿಗಾಕ್ಯನು ಕೂಡ ಕ್ಷೇತ್ರಪಾಲಕನಾಗಿ ಅಲ್ಲಿ ನೆಲೆಯಾಗಿದ್ದಾನೆ. ಹಾಗೆಂದು ಅವಳು ಅಲ್ಲಿ ನೆಲೆ ನಿಂತ ಮೇಲೆ ನಾವೆಲ್ಲರೂ ಮುಂದೆ ಸಾಗಬೇಕು ಎಂಬುದಾಗಿ ಹೋದಂತಹ ಸಂದರ್ಭದಲ್ಲಿ ಎಳೆಯ ದೇವಿಯಾದಂತಹ ರಕ್ತೇಶ್ವರಿ ಚಿತ್ರಾಪುರದಲ್ಲಿ ತಾನು ನೆಲೆಯಾಗುತ್ತೇನೆ ಎಂಬುದಾಗಿ ಮಾತನ್ನು ಹೇಳಿದ್ದಾಳೆ. ಅವಳಿಗೆ ಅಭಯ ಪ್ರದಾನವನ್ನು ಮಾಡಿ ಮುಂದುವರಿದು ಬರುತ್ತಿರುವಂತಹ ಸಂದರ್ಭ ನಾವೈವರು ನೋಡುತ್ತಾ ಇದ್ದೇವೆ. ಅದೋ ಶಾಂಭವಿ ನದಿ, ಸ್ಫಟಿಕ ಶುದ್ಧವಾದಂತಹ ಸಲಿಲದಿಂದ ಕೂಡಿದಂತಹ ಶಾಂಭವಿ ನದಿಯನ್ನು ನೋಡುವಾಗ ಏನೋ ಸೆಳೆತ. ನಮ್ಮದಾದಂತಹ ಉಳಿದ ಕಾಲವನ್ನು ಇಲ್ಲಿ ಕಳೆಯಬೇಕು ಎಂಬಂತ ಉದ್ದೇಶದಿಂದ ನಾವೈವರೂ ಕೂಡ ಪಂಚಲಿಂಗದ ರೂಪದಲ್ಲಿ ಈ ಶಾಂಭವಿ ನದಿಯ ತಳಭಾಗದಲ್ಲಿ ನೆಲೆಯಾಗುತ್ತೇವೆ. ನೋಡೋಣ. ಬಪ್ಪ ನಿಂಬುವನೋರ್ವ ಮುಸಲ್ಮಾನ ವ್ಯಾಪಾರಿಗೆ ನಿಜ ಧರ್ಮವಾಗ ಒಪ್ಪುವ ಮೂಲಿಕಾಪುರದೊಳು ನೆಲಸಿಗ ಒಪ್ಪುವ ಮೂಲಿಕಾಪುರದೊಳು ನೆಲಸಿಗ ಸ್ವಸ್ಥವಾಗೆ ಬಪ್ಪನೆಂಬುವನೋರ್ವ ಮುಸಲ್ಮಾನ ವ್ಯಾಪಾರಿ ತಪ್ಪದೆ ನಿಜ ಧರ್ಮವ ತಾನು ತಪ್ಪದೆ ನಿಜ ಧರ್ಮವ ಆ ಸಲಾಮ್ ಅಲೈಕುಂ. ನಮಸ್ಕಾರ. ಓ ಇದು ಈರ ಮರರೆ ಎಂಕ್ ಅಭ್ಯಾಸೋಡು ಬತ್ತರ್ದು ಬೈನೆ ಇತ್ತೆ ತೂವಂದೆ ಸಮಯ ತಂಡು ಸ್ವಾಮಿ ರೇಣು ಒಂಜಿ ಪೊರ್ತುಡು ನಮ್ಮ ಎಂಚ ಇತ್ತನಕಲು ಈರ್ನತ್ತು ಈರ್ನ ಅಮ್ಮೆರು ಬೊಕ್ಕ ಯಾನು ಈರ್ನ ಅಪ್ಪೆ ಎನ್ನ ಬ್ಯಾರ್ದಿ ಎಂಚ ಹಾ ತತ್ತರ್ನತೆ ಅವು ಪಣಿತ ಪಣ್ಣಗ ಉದ್ದೋಗು ಪಂಡು ಒಂದು ಬೈನು ಐನು ಚೂರು ಅಂಚೆಂಚಿ ಮಂತಂಡ ಸಮ ಆಪುಂಡು ಯಾನು ಎನ್ನ ಬ್ಯಾರ್ದಿ ಇರ್ನ ಅಮ್ಮೆರು ಇರ್ನ ಅಪ್ಪೆ ಎಂಕುಲು ಮಾತ ನೀರ ಪೇರದ ಲೆಕ್ಕ ಇತ್ತನಕಲು ಒಂಜಿ ಪೊರ್ತುಡು ದಾನೆ ಮಲ್ಪುಂಡು ಬಣ್ಣಿ ಎಂಕಲ್ ನಾವು ಮಾಂತ ಎಂಚಾಂದು ಕೇಂಡ ತೆನಕಾಯ್ದ ಊರತ್ತೆ ಅಲ್ತರದ ಈಡೆ ಮುಟ್ಟ ಬಣ್ಣಗ
ಒಂಜೊಂಜೆ ನೆನೆಪುಳೇನು ಮಾತ ಇತ್ತೆ ಏನು ಆಲೋಚನೆ ಮಲ್ಪುಣು ಇರ್ಡ ಪಾತೇರ್ನಾಗ ಏನು ಓಲು ಉಳ್ಳೆ ಅಂದು ಎಂಕೆ ಗೊಂತಿದ್ಯಾನು ಅಲ್ಲ ಅಂಚ ಎನ್ನಾಳಿಗೆ ಪಾತೇರೊಂದು ಬರೋಂದಿತ್ತೆ ಪಂಡ ಪೊಣ್ಣಾಣಿಡಿತ್ತಿನ ಎತ್ತೆ ಅನ್ನು ದುಂಬು ಈರ್ನ ಅಮ್ಮೆರೆಗೆ ಅಂತ ಗುಂತುಂಡವು ಈರಪ್ಪಗೆ ಇಲ್ಲೇ ಇತ್ತಾರೆ ಈರೆಗೆ ಗೊಂತ ಒಂದು ಒಂದು ಅಂಚ ಪೊಣ್ಣಾಣಿಡಿತ್ತಿನ ಅಪ್ಪಗ ಒಂಜಿ ಮಂಜಿಡು ಬೇಳೆಗೆ ಸೇರ್ಂಡು ಅವು ದಾಣೆಂಡು ಗೊಂತುಂಡೆ ದಾನೆ ಕಡಲಿಡು ಬರೋಂದು ಪುನಃ ಬರ್ತುಡು ಒಂಜಿ ತೂಪಾನು ಬತ್ತನು ಅಂದಪ್ಪ ಆ ತೂಪಾನಗೆ ತಿಕ್ಕಾಲ್ದು ಎಂಕಲ್ನ ಈ ಒಂಜಿ ಮಂಜಿ ಬತ್ತದು ಮೂಳು ಬತ್ತದು ಬೂರ್ನು ನಮ್ಮ ಕಡಲ್ದ ಬರಿಟ್ಟು ದೇಬೇರ್ನ ಕರಾಮತ್ತಂದು ಪಂಡು ಪುಣೆ ಐನಬೆ ನರಮ್ ಕರಾಮತ್ತಂದು ಪಂಡ ನಿಕ್ಲು ಪಂಡು ಪರತ್ತೆ ಅನುಗ್ರಹ ಅರ್ನ ಕಾರ್ಣಿಕ ಕಾರ್ಣಿಕ ಇಜ್ಜಿಂದ ಯಾನು ಓಳ ಸೈತದು ಓಳ ಪೋತುವೆ ಈರು ಎಂಚ ನೀಂದದ ಬತ್ತಾರಡು ಯಾನು ನೀಂದಣ್ಣ ಅತ ದೇವೇರೆ ನಾನು ನೀಂದಾಯಣ್ಣ ಬತ್ತದು ಬೂರ್ದೆ ಅಂದ ಆತ ಪುಣ್ಯ ಅಲ್ತು ಬೊಕ್ಕ ಬದುಕೊಡತ್ತೆ ಸ್ವಾಮಿ ಅವಂದ ಅಪಗ ದಾಣೆ ಮಣ್ಣು ಒಂದು ಆಲೋಚನೆ ಮಾಡ್ತದ ಅಂಚಿ ಇಂಚಿ ಮಂತ ತೂಣಗ ಬೊಕ್ಕ ಗೊತ್ತಾಂಡು ಮುಲ್ಪ ಮುಳ್ಕೆದ ಸೇಮಂತೇರು ಆರ್ನಲ್ಪ ಪೋದಿ ಯಾನು ಕೇಂಡು ದಾಣೆಂದು ಬಂಡ ಇಂಕೊಂಜಿ ದಿನದೆ ಪೊಡತ್ತ ಬಂಜಿದ ಪಡಿ ಕರಿಯೋಡತ್ತ ಅಂದ ಅಂಚಂದು ಬಂಡದ ಅರಡ ಕೇಣ್ಣಗ ಆರೊಂಜಿ ಒಂಜೀತ ಜಾಗ ಗೊರಿಯರು ಕೊಂಜಿ ಪೀಡೆ ಕಟ್ಟಾಯರೆ ಪೀಡೆ ಈರೆಗೆ ಎಂಕಲ್ನ ಭಾಷೆ ಎಲ್ಲ ಅರ್ಥ ಆಪುಜಿ ಪೀಡೆ ಬಂಡ ಎಂಕಲ್ನ ಇಟ್ಟು ಒಂಜಿ ಅಂಗಡಿಯಿಂದ ಲೆಕ್ಕ ಅಂಗಡಿ ಅಂಚ ಆಣೆ ಹಿಡಿದು ಬೊಕ್ಕ ಸತ್ಯೋಡ್ಲ ಧರ್ಮೋಡ್ಲ ಅಣ್ಣೆರೆ ಯಾನು ಒಂಜಿ ಬಣಪುಂಡು ನರಮಾಣೆ ಆದ ಪುಟ್ಟುನ ಹಿಡಿದು ಬೊಕ್ಕ ನಮಕ್ ಬ್ಯಾರ ಮಣತಂಡ ನಮ್ಮ ವಿಶ್ವಾಸ ಮುಖ್ಯ ನಂಗೆ ಅವು ಅಂದ ಬ್ಯಾರೊಟ್ಟಿ ಆಪಳ ವಿಶ್ವಾಸ ನಮ್ಮ ಇನಿಮುಟ್ಟ ಬ್ಯಾರ ಮಣ್ತದಂದಾಂಡ ಒರಿಯಾಗ ಒಂಜಿ ದಾಳ ನಯ ಪೈಸೆ ದೇಬೇರು ಕೊರ್ನ ಒಂಜಿ ಬ್ಯಾರುಡು ಒಂಜಿ ಈತ ಲಾಭ ಒಂದು ಬೋಡು ಅವೇನು ಬಿಡ್ದು ಹೆಚ್ಚಿಗೆ ನಮ್ಮ ಮಣ್ತನ ಅವತ್ತು ಇತ್ತೆ ವಿಶ್ವಾಸ ಮಾತ ಬತ್ತದು ಐಡ್ದು ಬೊಕ್ಕ ಯಾನು ಬುಳೆ ಒಂದು ಬತ್ತೆ ಅಂಚ ಸುರು ಮಣ್ತನ ಒಂಜಿ ಎಲ್ಲಿ ಅಂಗಡಿದ ಬೇರೊಡ್ದು ಇತ್ತೆ ಒಂಜಿ ಬಾರಿ ಮಲ್ಲ ಸಾವುಕಾರ ಇತ್ತೆ ಇರು ಪಂಡರತ್ತ ಬಪ್ಪೆ ಸಾವುಕಾರೇನು ಇನಿ ಸುಮಾರು ಮಂಜಿಮ ಅಂತ ಉಂಡು ಇದೇ ಪ್ರಾಯ ದಂಗುಂಡು ದುಂಬುದಳಕ್ಕೆ ಇತ್ತೆ ಪೊಯರೆ ತೀರುಜಿ ಒಂದು ಜೋಕುಳು ಅಂತ ಮಲ್ಲಾತಂಡು ಒರಿಯಾಗ ಒಂಜಿ ತಿಕ್ಕಡು ಬೇರ ಮಣ್ತದು ಕೊರ್ತುಂಡು ಒರಿಯಾಗ ಒಂಜಿ ಕೊಟ್ಟಾಯ್ದ ಬಂಡ ಸಾಲೆ ಉಂಡು ಬೊಕೊರಿ ಮಾತ ಬೇತೆ ಬೇರ ಮಣ್ತೊಂದು ಗಟ್ಟದ ಅಂಚಿಡು ಅಂತ ಪೋಂದುಳ್ಳಿ ಇತ್ತ ಎಣ್ಣದಾಣೆ ಎಂದಕೆಂಡು ದಾಂತ ತೂವೊಂದು ಬೋಪುಣ ವಾತಿ ಇಲ್ಲಲ್ಲಿ ಕುಳ್ಳುನಾಗ ಬೇಜಾರ ಆಪುಂಡು ಅಂಚೆ ವರ ತೂದು ವರ್ಕ ಮಂಜಿ ಕಟ್ಟಣ ಅಲ್ಪ ಅಂತ ಬಂಡದು ತೂನಾಗ ಇಂದ ಈ ಒಟ್ಟು ಗೋರಿ ಉಳ್ಳೆತ್ತ ಇಂಬಿಯಲ್ಲ ಇಂಕ ತಿಕ್ಕೊಂದನೆ ಅಂಚಿನ ನೀವು ಉಸ್ಮಾನ್ ಅಂದು ಅಂಚ ಇಂಬ್ಯಾಣ್ಣ ಒಟ್ಟಿಗೂ ಸೇರ್ಸ ಒಂದಿತ್ತೆ ಪಿದಾಡ್ದೀನಿ ಮಂಜಿದ ಮಂತ ಬೇಳೆ ಆತಂಡು ನನ್ನ ಇನ್ನು ಸುದೆಕ್ ಜಪುಡ ಉಡ್ದು ಬಂದ್ಪುಣ ಆಲೋಚನೆ ಅಂಚ ಇತ್ತ ಗೌಜಿಡು ಅಂತ ಉಳ್ಳ ಅಪಗಂಡ ನನ್ನ ಕಡೆಸ ಉಣದು ಅಲ್ಲತ್ತು ಅಪಗಂಡ ಎಂಕಲ್ನ ದೇಬೇರೆಗೆ ಅಂತ ನಮ್ಮ ಕೈ ಮುಗೀತು ಎಂಕ್ಲೆಗಳ ನಿಕ್ಲೆಕನೆ ದೇಬೇರನ್ನು ಒಂಜಿ ಉಂಡಾತೆ ನರಮಾಣಿ ನಂಬುಣ ದೇಬೇರೆಗೆ ಪುದರ್ ಬೇತೆಪ್ಪು ಸ್ವಾಮಿ ಅಂಡ ದೇಬೇರು ಅಂತ ಒಂಜೆ ಅಂಚ ದೇಬೇರೆಗೆ ಒಂಜಿ ಪ್ರಾರ್ಥನೆ ಮಾಡ್ತು ಜಪಡ ಉಣೋ ಕ್ರಮತ್ತ ಅಹುದು ಬಿಲ್ಲಾಹಿ ಮಿನಸ್ತೈ ಕೋನಿರ್ವದೀಂ ಇಸ್ತಿನ ಸ್ವಿರಾತುಲ್ ಮುಸ್ತಕೀನ್ ಸ್ವಿರಾತುಲ್ ಲಬೀನ ಆಲಯ ವಲ ಮೋಲ್ಲಿ ಮಾಲಿಕ್ ಯೌಮಿದ್ದೀನ್ ಇಯಾಕನ ಬುಧುವ ಇಯಾಕನ ಸ್ತಯೀನ್ ವಲ ಉಮೋಲ್ಲಿ ಆಮೀನ್ ಅವಡತ್ತ ಜಪ್ಪಡ ನಮ್ಮ ಮಂಜಿ ಪಾಡುದುಂಬು ದಾನೇಂಡು ಏನೋ ಶರೀಯವಿಲ್ಲುದ ಹೊರಗೆದಳು ನೀರೆಲ್ಲ ರಾಕ್ತದ ಪರಿಯದೂರಲು ಬೆದರಿ ಬಪ್ಪನು ಅರರೇ ದಾಣೆ ಅದು ಹೋಯ್ತಿರಪ್ಪ ಇಡೀ ನೀರಿಂದ ಪಣ್ಪುಣವು ಸುದೆಟ್ಟು ಕೆಂಪು ಅದು ಪೋತುಂಡು ದಾಣೆಂದ ಅರ್ಥ ಆಪುಜಿ ಅಂಚಂದ ಮಂಜಿ ದುಂಬು ಪೋಯರೆ ಕೇಣುಜಿ ದಾಣ್ಣ ಒಂಜಿ ಕರಾಮತ್ ಕಲೆ ಕಾರ್ಣಿಕ ಅಂದು ಪಣ್ಪರತ್ತೆ ಅಂಚಿನ ವಾದು ಉಪ್ಪೋಡು ಅಪಗಂಡ ಎಂಕ್ಲೆಗ್ ಬೇತೆ ದಾಳ ಬರ್ಪುಜಿ ಈ ತುಳುನಾಡಂದು ಪಣ್ಪುಣ ಒಂಜಿ ಕಲೆ ಕಾರ್ಣಿಕ ಇತ್ತನಂಚಿನ ಮಣ್ಣಿಗೆ ಅಂಚಿತ್ತನ ಈ ಮಣ್ಣಡು ಇನಿ ಕಾಲಗಾನಗ ಆ ದೇಬೇರೆನೇ ಸುಗೀತದು ಐಕ್ ಬೋಡಿತ್ತನದಾನೆಲ್ಲ ಪರಿಹಾರ ತಿಕ್ಕುವ ಅಂದು ಪಂಡದ ಆಲೋಚನೆ ಮಂತದು ಸ್ವಾಮಿ ಎಂಕಲ್ನ ನಂಬುಣ ಸತ್ಯೋಳು ಎಂಕಲು ಅಲ್ಲಾವುನೊಂದು ಪಂಡದು ನಂಬುಣವು ದಾನೇಂಡಲ ಕಲೆ ಕಾರ್ಣಿಕ ಅಂದು ಪಣ್ಪುಣವು ಇತ್ತಂಡ ಎಂಕ್ ನಡೆದು ದಾನೇಂಡಲ ಅಪಚಾರಂದು ಪಣ್ಪುಣವು ಆತಂಡ
ದಾನೆಂದು ಪನ್ಪುಣೆನಿ ಎಂಕ್ ನೆಗಪ್ಪಾದು ಕೊರಡು ಒಂದು ಎನ್ನ ಒಂಜಿ ಎಂಕಲ್ನ ಪ್ರಾರ್ಥನೆ ಏರಿ ಅಷ್ಟಭುಜ ಪರಮೇಶ್ವರಿಯು ದೃಷ್ಟಿಗೋಚರಳಾಗಿ ನುಡಿದಳು. ಅಷ್ಟಭುಜ ಪರಮೇಶ್ವರಿಯು ದೃಷ್ಟಿಗೋಚರಳಾಗಿ ನುಡಿದಳು. ಮಗನೇ, ಸೃಷ್ಟಿಗೋದೆ ದೈವ ನಂಬಿಕೋ ರೂಪ ಬೇರ್ಬೇರೆ ಕಟ್ಟಿದೈ ದೇವಾಲಯವ ಪ್ರತಿಷ್ಠಿಸೈ ನಿಮ್ಮುವನು ಕಾವಿನೋ. ಇಟ್ಟ ಸಂಪದವಿತ್ತು ಮಾಡ್ಬೇನೋ ಪೆಸರ ಚಿರಸ್ಥಾಯಿಗೆ. ಮಗನೇ ಬಪ್ಪ ಆ ಮಗನೇ ಬಪ್ಪ ಸಾಹುಕಾರ, ಏರಪ್ಪೆವು ಬೆದರಬೇಡ ಬೆದರಬೇಡ. ಪೋಡಿಗೆ ಒಂದುಂಡತ್ತೆಪ್ಪೆ ಈ ನಮ್ಮನೆ ಒಲ್ತು ಸ್ವರಕ್ಕೆ ನುಣೆಂದು ಈ ರೂಪ ಎಂಚಿನವು. ಇದೋ ಈ ಶಾಂಭವಿ ನದಿಯ ತಳಭಾಗದಲ್ಲಿ ಹಾ ಲಿಂಗ ರೂಪದಲ್ಲಿ ಹಾ ಇಷ್ಟರವರೆಗೆ ಅವಿತುಕೊಂಡಿದ್ದಂತಹ ದುರ್ಗಾ ಪರಮೇಶ್ವರಿಯೇ ನಾನಾಗಿದ್ದೇನೆ. ಅಂದೆಪ್ಪೆ ಉದ್ದೇಶ ಪೂರ್ವಕವಾಗಿ ಹಾ. ನಿನ್ನ ನಾವೆಗೆ ತಲೆಯನ್ನೊಡ್ಡಿ ನಿಂತವಳು ನಾನು. ಅಂದೆ ಮಗನೇ, ಓ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಾಗಿದೆ. ಏನಡ್ದು ಕೆಲಸ ಅವಡಿ ಹೌದು, ದಾದಪ್ಪೆ ನನಗಾಗಿ ಭವ್ಯವಾದಂತಹ ದೇಗುಲವೊಂದನ್ನು ನೀನು ಕಟ್ಟಿಸಬೇಕು. ಓ ಯಾನು ಒಂಜಿ ಬ್ಯಾರಿ ಅಪ್ಪೆ ಇರ್ನ ಈ ರೂಪನು ತೂಣಗ ಎಂಕಿತ್ತೆ ಪಾತೆರೊಂದುಲ್ಲೆ ಎಂದು ಬುಡ್ಡ ಎನ್ನ ಅಡಿಯಾಕಾಶ ಯಾನು ಬುಡ್ತೆ ಯಾನು ದೇವಸ್ಥಾನ ಕಟ್ಟವಡು ಒಂದು ಇರು ಪಣ್ಪಾರು ಯಾನು ಒಂಜಿ ಬ್ಯಾರಿ ಓಳು ದೇವಸ್ಥಾನ ಕಟ್ಟವಡು ಎರಡಕ್ಕೆ ನಡು ಎಂಚ ಕಟ್ಟವಡು. ಮಗನೇ, ಓ ಆ ಬಗ್ಗೆ ಚಿಂತಿಸಬೇಡ. ಹಾ ಈ ಪ್ರಪಂಚದಲ್ಲಿ ಹಾ ದೇವನೊಬ್ಬನೇ ನಾಮ ಹಲವು. ಹಾ ಒಬ್ಬ ದೇವನಿಗೆ ಬೇರೆ ಬೇರೆ ರೂಪಗಳು. ಹಾ ದೇವನನ್ನು ಆರಾಧಿಸುವುದಕ್ಕಾಗಿ ನೂರಾರು ದಾರಿಗಳು. ಹಾ ಈ ಸತ್ಯವನ್ನು ಲೋಕಕ್ಕೆ ನಿನ್ನ ಮೂಲಕ ತಿಳಿಯಪಡಿಸಬೇಕೆಂದು ಹಾ. ಇಂದು ನಿನ್ನೆದುರಿಗೆ ಪ್ರತ್ಯಕ್ಷಳಾಗಿದ್ದೇನೆ. ಅಪ್ಪೆ ಇರು ಪಣ್ಪುಣವು ಸಮ ಯಾನು ದೇವಸ್ಥಾನ ಒಂಜಿ ವೇಳೆ ಕಟ್ಟಾವಳಿ ಅಂಚಂದ ಐತ ಉಳಾಯಿಪೋದು ಯಾನು ನಿಮಾಜಿ ಮಣ್ಪೇರೆ ಆ ಪೂಜೆ ಅತ್ತಿ ಐಕಿ ಈರಾಂಡಲ ಒಂಜಿ ಪೂಜೆ ದಾಖಲೆಂದು ಬೋಡ್ಚ ಮಗನೇ, ಯಾನು ಏರೇನು ಪೂಜೆ ಗುಂತಾವಡವು. ಆ ಬಗ್ಗೆ ಚಿಂತಿಸಬೇಡ. ಹಾ ಈ ದೇವಾಲಯಕ್ಕಾಗಿ ಹಾ ಈ ಮೂಲಿಕೆಯ ಹಾ ವರ್ತಮಾನ ಕಾಲದ ಅಧೀಶರಾದಂತಹ ದುಗ್ಗಣ್ಣ ಸಾವಂತರನ್ನು ಕೇಳಿಕೊಳ್ಳು. ಹಾ ಅವರು ನೆಲವನ್ನು ಒದಗಿಸಿಕೊಡುತ್ತಾರೆ. ಹಾ ನಿನ್ನಲ್ಲಿರುವಂತಹ ವಿತ್ತವನ್ನು ವಿನಿಯೋಗಿಸಿ ಭವ್ಯವಾದಂತಹ ದೇಗುಲವನ್ನು ಕಟ್ಟಿಸು. ಹಾ ಆ ದೇಗುಲಕ್ಕಾಗಿ ಹಾ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವುದಕ್ಕಾಗಿ ಹಾ ವರ್ತಮಾನ ಕಾಲದಲ್ಲಿ ಸದಾಚಾರ ಸಂಪನ್ನರು ಸದ್ಗುಣವಂತರೂ ಆದಂತಹ ಹತ್ತೂರಿನ ಬಯಲುಡುಪರನ್ನು ಕೇಳಿಕೊಳ್ಳು. ಅವರು ಒದಗಿ ಬರುತ್ತಾರೆ. ಅಪ್ಪೆರೆ ಈರು ಪಂಡರನ್ನಾಂಡ ಇಂಜಿನ ಮಾಂತ ಮಣಪೋಳಿ ಬೊಕ ಪಣವು ಇಣಿತ್ತು ನಾವು ಎಲ್ಲೆ ಪೋವು ನಾಳೆ ಜನಕ್ಕೂ ಬೋಡಾದಿಪ್ಪು ನಾವು ಯಾನ ದೇವಸ್ಥಾನ ಕಟ್ಟವೇ ಈರು ಪಣ್ಣ ಲೆಕ್ಕ ಮಲ್ಪೆ ಅಂಡ ಇಂದು ದಾಯಗ ಮಾತ ಇಂಚ ಆಪುಂಡ ಇಂಕು ಒಂಜಿಲ ಅರ್ಥ ಪೂಜತ್ತೆಪ್ಪೆ. ಮಗನೇ, ಓ ನನ್ನದಾದಂತಹ ಈ ಸಂಕಲ್ಪವನ್ನು ನೀನು ಸಾಕಾರಗೊಳಿಸುವುದಕ್ಕೆ ಸಹಕರಿಸಿ. ಆದ್ರೆ ಅಂತಾದ್ರೆ ಅಂಡ ಮುಂದಕ್ಕೆ ಆ ಸೂರ್ಯ ಚಂದ್ರನಿರುವ ಕಾಲದವರೆಗೆ ಹಾ ಬಪ್ಪನಾಡು ಎಂಬುದಾಗಿ ಈ ನೆಲದಲ್ಲಿ ಹಾ ಪ್ರಸಿದ್ಧಿಯನ್ನು ಪಡೆಯುತ್ತೇನೆ. ಹಾ. ಬಪ್ಪನಾಡಿನ ಅಧಿಷ್ಠಾತ್ರ ದೇವತೆಯಾಗಿ ದುರ್ಗಾ ಪರಮೇಶ್ವರಿಯಾಗಿ ನಾನೇ ನೆಲೆಯಾಗುತ್ತೇನೆ. ಹಾ ಹಾ ಮುಂದೆ ನಿನ್ನ ಹೆಸರು ಹಾ. ಈ ಲೋಕದಲ್ಲಿ ಹಾ ಚಿರಸ್ಥಾಯಿಯಾಗಿರುತ್ತದೆ. ನಂಬಿಕೋ ನಂಬಿಕೋ ನಂಬಿಕೋ. ಆವಡ್ 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 ಕರದುಳು ಪರಜೂಪ ಶಾಂಕುಜಧರನಿಗೆ ಹರುಷದಿ ಭಗುತರ ಪೊರೆ ಬವಗೆ ಮೃಗಭೂಷಣನ ಸುಕುಮಾರ ಗಜವದನನ ಚರಣ ಗಮನಗಾರತಿ ಎತ್ತಿದೆ ಗದವ ಗದವಗಿ ಗಣವಗೆ